हरि ओम हरि ओम ಮುದದಿಂದ ನಿನ್ನ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲರವಲ್ಲ ಧರಣಿಯನು ಪೊತ್ತೇರ್ಪ ಮಹಶೇಷಗರೆದು ಹರನ ಸುಕುಮಾರ ಸಕಲ ಕಮಕೆ ಸಾಕಾರ ಹರನ ಸುಕುಮಾರ ಸಕಲ ಕಮಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು शेखरी शक्ति रूपे मंगले मंत्र रूपिणी कनक भूषिणी शालिनी गुणशीलिनी शरणु शरणु
ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರ ಹರಿ ಗಗನವೆಲವು ನಿನ ನೀಲವೇಣಿನಿ ಬರುಕು ಮಿಣಿ ಬಿಟಲ ಬಾಲಕರೊಡನಿಹ ಬಾಲಗೋಪಾಲ ಬಾಲತನದಿ ಗೋರೊಡನೆಡಲಾಡಿದ ಗಗನವೆಲವು ನಿನ ಅನುಪಮ ಗುಣನಿಧಿ ಎನ್ನುತ್ತ ಕೀರುತಿ ಮುನಿಗಣ ಸನ್ನುತ ಭಗವತಿ ವಾಹನ ಕನತರ ಗದುಗಿನ ವೀರನಾರಾಯಣ ಗಗನವೆಲವು ನಿನ ಗಗನವೆಲವು ನಿನ ಗಗನವೆಲ್ಲವು ನಿನ್ನ ನಾಭಿಯೇ ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವೇ ಹವ್ಯವಯ ವಿಘ್ನೌ ವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋತ್ತುಂಗ ಗಿರಿಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರಾಯ ಪಾಹಿ ಮಾಂ ವಿಘ್ನೇಶ್ವರಾಯ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚೆಲ್ವ ತ್ರಿಜಾಗ ವಂದಿತನೇ ಗಾರತೆ ಎತ್ತೇರೆ ಆರತಿ ಬೆಳಗ್ಗೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದೆ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ
ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಗಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರಣ ಪವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲು ಕದನ ಕೋವಿದೆ ಗಿರಿಜಯವರ ಸುತನ ಕೋವಿದೆ ಗಿರಿಜಯವರ ಸುತನ ಚಂದ್ರಗೇಶ ಪವನಿತ್ತವರ ಚಂದ್ರಗೇಶ ಪವನಿತ್ತವನ ಅಂದ ಚಂದದಿಂದೊಪ್ಪುವ ಗಜಮುಖನ ಅಂದ ಚಂದದಿಂದೊಪ್ಪುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಭಕುತರ ಪೊರೆವವನ ಇಂದ್ರಾದಿ ಭಕುತರ ಪೊರೆವವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರಣ ಹರಿತ ಸಿದ್ಧಿಯ ನೀವ ಭವಹರಣ ಪರಮಾತ್ಮ ದುರಿತ ಭಯಂಕರನ ವರಮದವೂರ ವಿಘ್ನೇಶ್ವರನ ವರಮದವೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ
ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ತೋಮ್ತನ ದಿನ್ನತೆ ಭೀಮ್ತನ ದಿನ್ನತೆ ಭೀಮ್ತನ ದಿನ್ನತೆ ತೋಮ್ತನ ದಿನ್ನತೆ ತೋಮ್ತನ ದಿನ್ನತ ತೋಮ್ ಭೀಮ್ತನ ದಿನ್ನತೆ ಭೀಮ್ತನ ದಿನ್ನತ ತೋಮ್ ಭೀಮ್ತನ ದಿನ್ನತೆ ತಾತೈ ದಿನ್ನತೆ ತಾತೈ ದಿನ್ನತೆ ತಾತೈ ದಿನ್ನತೆ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಯೊಳ ಬಾಲ ನೆನೆಸಿರಿ ಬಾಲಗಿರಿಜೆಯೊಳ ಬಾಲ ನೆನೆಸಿರಿ ಪೂಜಾಲವ ಸವರಿದ ಶೀಲ ದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಧರೆಯೊಳು ರಂಜಿಸುವ ಧರೆಯೊಳು ರಂಜಿಸುವ ಮದವೂರ ಪುರದೊಳು ನೆಲೆಸಿರುವ ಮದವೂರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರನೆಗೊಲಿದು ಕರುಣದಿ ನಿಜ ಕಿಂಕರನೆಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೋಮ್ತನ ದಿನ್ನತೆ ಭೀಮ್ತನ ದಿನ್ನತೆ ಭೀಮ್ತನ ದಿನ್ನತೆ ತೋಮ್ತನ ದಿನ್ನತೆ ತೋಮ್ತನ ದಿನ್ನತ ತೋಮ್ ಭೀಮ್ತನ ದಿನ್ನತೆ ಭೀಮ್ತನ ದಿನ್ನತ ತೋಮ್ ಭೀಮ್ತನ ದಿನ್ನತೆ ತಾತೈ ದಿನ್ನತೆ ತಾತೈ ದಿನ್ನತೆ ತಾತೈ ದಿನ್ನತೆ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವರ ದೇವ
ಮಗ ಅಂಬುರಹದಳ ನೀತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜಿಗಿ ಕೈ ಮುಗಿದಂಬುಜಾಸನ ವಾಣಿಯರ ಪಾರಾಮೃಜಕಿ ಒಳಮಡುತ್ತವ ನಿಪಿನಿ ಕಥಾಮೃತವ ಇರುವಂತಹ ಸ್ಥಳ ದೇವೆಂದೆಂದುಕೊಳ್ಳಬಹುದು. ಓಲಗವಿದ್ದ ವಿಚಾರ ಧಾರಾಡಿ ಪಾಲಕ ಕೀಳು
ಅರಸರೇ, ವ್ಯಕ್ತಿಯಾದವನು ತನ್ನದೇ ಆದಂತಹ ಸಾಮರ್ಥ್ಯದಿಂದ ಎಷ್ಟು ಉನ್ನತವಾದ ಮೆಟ್ಟಿಲನ್ನು ಏರುತ್ತಾನೆ ಎಂಬುದಕ್ಕೆ ನಾನೇ ಜ್ವಲಂತ ಸಾಕ್ಷಿ. ಅದಿತಿ ದೇವಿ ಹಾಗೂ ಕಶ್ಯಪ ಬ್ರಹ್ಮನಿಗೆ ಮಗನಾಗಿ ಜನಿಸಿ ಈ ಲೋಕದ ಬೆಳಕನ್ನು ಕಂಡವನು ನಾನು. ಹುಟ್ಟಿದಂತಹ ನಾನು ಏನಾದರೂ ಒಂದು ಯಶಸ್ಸನ್ನು ಅಥವಾ ಸಾಧನೆಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಏರಿದರು ಮೇಘವಂತ ಪರ್ವತ, ಶತಯಾಗಗಳನ್ನು ಮಾಡಿ ರಾಜಸ ತಾಮಸ ಸಾತ್ವಿಕ ಗುಣಪರಿತರಾದಂತಹ 3 ಮೂರ್ತಿಗಳನ್ನು ಮೆಚ್ಚಿಸಿ ಬೇಕಾದಂತಹ ವರಬಲಗಳನ್ನು ಪಡೆದವನು. ಅಷ್ಟು ಮಾತ್ರವಲ್ಲ, 3 ಮೂರ್ತಿಗಳಿಂದ ಪ್ರಸಾದ ರೂಪವಾಗಿ ಪಡೆದಂತಹ ನಾಲ್ಕು. ಅಂಚನೆ ನಮ್ಮ ಯಕ್ಷಗಾನ ಇನಿ ಒವ್ಯ ಅವಡೊಂದನ್ನ ಯಕ್ಷಗಾನಗ ನಮಕ್ ಬೆರಿಸಾಯದು ಏರ್ಲ ಉಪ್ಪೊಡು. ಇನ್ನಿತ ದಿನ ರಾಧಾಕೃಷ್ಣ ರೈ ಕೊರ್ಲ ಒಂಜಿ ಯಕ್ಷಗಾನ ತಂಡದ ಒಂಜಿ ಮುಖ್ಯಸ್ಥರಾದು ಇನಿ ನಾನಾ ರೀತಿದ ಕಾರ್ಯಕ್ರಮ ನಾಟಕ ರಂಗಡ್ಲ ಇನಿ ಜನಕ್ಲೇನು ಮತ್ತರ್ಮೆಡು ತೋಜವನಂಚಿನ ಜನ ದುಪ್ಪೇರು ರಾಧಾಕೃಷ್ಣ ರೈಕುಲು ಮೆರೆಗ್ಲ ಈ ನಮ್ಮ ಯಕ್ಷ ತಂಡದ ಪರವಾದ ಹೃತ್ಪೂರ್ವಕ ವಂದನೆ ಮಲ್ತೊಂದಿಲ್ಲ. ಮೆರೆಗ್ ನವೀನ್ ಆಕಾಶ್ ಭವನ ಮೇರ್ ಬತ್ತದು ಶಾಲ್ ಪಾಡ್ದು ಪೂ ಪೂರ್ಪ ಕೊಡ್ದು ಸ್ವಾಗತ ಮಲ್ಪೊಡೊಂದು ಕೇನೊಂದಿಲ್ಲ. ಅಂಚನೆ ನಮ್ಮ ಇನಿತ ಈ ಒಂಜಿ ಹಿಂದೂ ಸಂಘಟನೆ ಇನಿ ಮಿತ್ತ ಮರ್ಗಿಲಿಗೆ ಬರೋಡುಂದಾಂಡ ನಮ್ಮ ಬೆಚ್ಚನೆತ್ತೆರ್ದ ನಮ್ಮ ಯುವಕಿಯರ್ ಬೋರ್ಡು ಅಂಚಿನ ನಮ್ಮ ಸಂತೋಷ್ ಕುಮಾರ್ ಮೇರ್ಲ ನಮ್ಮ ಈ ಒಂಜಿ ಮತ್ತರ್ ಮೆಡುಲ್ಲೇರು ಮೆರೆಗ್ ನಮ್ಮ ರವಿ ಅಶೋಕನಗರ ಮೇರ್ ಪೂ ಶಾಲ್ ಕೊರ್ದು ಸ್ವಾಗತ ಮಲ್ಪೊಡೊಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ನಮ್ಮ ನಾಗಬ್ರಹ್ಮ ಈ ಒಂಜಿ ಯಕ್ಷ ತಂಡದ ಅಧ್ಯಕ್ಷರನಂಚಿನ ಜೀವನ್ ಮೇರ್ಲ ನಮ್ಮ ಈ ಒಂಜಿ ಮತ್ತರ್ ಮೆಡುಲೇರು ಮೆರೆಗ್ ರವಿ ಮೇರು ಅತ್ತದು ಶಾಲ್ ಪಾಡ್ದು ಸ್ವಾಗತ ಮಲ್ಪೊಡೊಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಪ್ರಶಾಂತ್ ಶೆಟ್ಟಿ ಅಶೋಕನಗರ ಮೇರ್ಲ ಈ ಒಂಜಿ ತಂಡಡುಲೇರು ನಮ್ಮ ಚಾಮುಂಡೇಶ್ವರಿ ಕೃಪಾ ಪುಷ್ಟಿತ ಯಕ್ಷಗಾನ ಮಂಡಳಿ ನೆತ್ತ ಒಂಜಿ ಜವಾಬ್ದಾರಿ ದೆತ್ತೊಂದು ನಮ್ಮ ಈ ಒಂಜಿ ಯಕ್ಷಗಾನಗ್ ನಮಕ್ ಏಪಗಲ ಸಪೋರ್ಟ್ ಮಲ್ಪುನಾರು ನಮ್ಮ ನಂಚಿನ ಪ್ರಶಾಂತ್ ಶೆಟ್ಟಿ ಅಶೋಕನಗರ ಮೇರ್ಲ ನಮ್ಮ ಈ ಮತ್ತರ್ ಮೆಡುಲೇರು ಮೆರೆಗ್ ನಮ್ಮ ಯತೀಶ್ ಬತ್ತದು ಶಾಲ್ ಪಾಡ್ದು ಸ್ವಾಗತ ಮಲ್ಪೊಡೊಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಇನಿ ನಾನಾ ಕಡೆಟು ಬೋದು ಭಾಗವತಿಗೆದ ಈ ಒಂಜಿ ಪದ ತೊಟ್ಟಿಗೆ ನಾನಾ ಜನಕುಲ್ನ ಮನಸ್ಸಿಗೆ ಎಂದಿನಂಚಿನ ನಮ್ಮ ಊರ್ದಾರಂಚಿನ ನಮ್ಮನೆ ತಂಡದಾರಂಚಿನ ನಮ್ಮ ಸುಶಾಂತ್ ಆಚಾರ್ಯ ಕೈಕಂಬ ಮೆರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಮೆರೆಗ್ಲ ಯತೀಶ್ ಬತ್ತದು ಶಾಲು ಪುರ್ಪ ಕೊಡ್ದು ಸ್ವಾಗತ ಮಲ್ಪೊಡೊಂದು ವಿನಂತಿ ಮಲ್ತೊಂದಿಲ್ಲ. ಬೈದಿನ ಮಾತ ಗಣ್ಯಾದಿ ಗಣ್ಯರಿಗೆ ಸ್ವಾಗತ ಮಲ್ತೊಂದು ಒಂಜಿ ಯಕ್ಷಗಾನದ ಈ ಒಂಜಿ ಬರ್ಸ ಬತ್ತದು ಒಂಚೂರು ತಡಾಂಡಲ್ಲ ಈ ಬರ್ಸದ ಒಂಜಿ ತಡೆ ನಂಕು ಕೊರ್ತುಂಡು ಆ ತಡೆತ ನಡುಟು ನಮ್ಮ ಸಭಾ ಕಾರ್ಯಕ್ರಮ ಹೊಂದುಂಡು. ಸಭಾ ಕಾರ್ಯಕ್ರಮದ ಬೊಕ್ಕ ಯಕ್ಷಗಾನಲ ನಡಪೆರಂಡು ಈ ಒಂಜಿ ಸಭೆತ ಲೇಸದ ವಿಷಯಡ್ ನಂಗೆ ರಡ್ಡು ಪಾತೆರ ಕೊರ್ರಲ್ಲೇರು ರಾಧಾಕೃಷ್ಣ ರೈಕುಲು ಒಂಜಿ ಯಕ್ಷಗಾನದ ಬಗ್ಗೆ ಅಂಚನೆ ಬೇತೆ ರೀತಿದ ಕಡೆಟು ಪೋದು ನಾಟಕವಾಡು ಬೇತೆ ರೀತಿಡು ಜನಕುಲೇನು ಮತ್ತರ್ಮೆ ಕೊನೆಂಚಿರು ರಾಧಾಕೃಷ್ಣ ರೈ ಮೇರೆ ರಡ್ಡು ಪಾತೆರದೊಟ್ಟಿಗೆ. ಆತ್ಮೀಯ ಸಜ್ಜನ ಕಲಾಭಿಮಾನಿ ಬಂಧುಲೆ, ದುಂಬೊತ್ತ ಕಲಾಮಾತೆ ಕಟೀಲೇಶ್ವರಿಗೆ ಕೈ ಮುಗಿಯೊಂದು ಮಹಾಗಣಪತಿನ ಸುಗಿತೊಂದು ಮಸ್ತ್ ಪಾತೆರ ರಜ್ಜಿ ಏನು ಆತ ಪಾತೆರುನಾಯಿಲ ಹತ್ತು ಒಂಜಿ ಸುಭಾಷಿತರು ಬಂತೇರು ಕಲೆ ಸಂಸ್ಕೃತಿ ಸಾಹಿತ್ಯ ನೆತ್ತ ಗಂಧ ಇಜ್ಜಂದ ನರಮಣಿ ಆಯೆ ಕೊಂಬುಲ ಬೀಲಲ ಇಜ್ಜಂದ ನಂಜನ ಒಂಜಿ ಪಶುಕು ಸಮಾನ ಅಂದದು. ಇನಿ ನಮ್ಮ ಕಾರ್ಯಕ್ರಮ ಶುರುವಾನಾಗ ಒಂಜಿ ಬರ್ಸ ಬತ್ತಂಡು ನಮ್ಮ ಇನ್ನು ವಿಘ್ನೊಂದು ನೆನೆತೊನ್ನ ಬೊಡ್ಚಿ
ಈ ಬರ್ಸ ಬರ್ತದೆ ದೇವೇಂದ್ರನ ಒಡ್ಡೋಲಗಾನಾಗ ಬತ್ತನಂಚಿನ ಬರ್ಸ ವರುಣನ ಪ್ರವೇಶ ಆದಿತ್ತು ವರುಣೆ ಒಂಜಿ ರೀತಿ ನಂಗೆ ಕೃಪೆ ಕೊರುದು ಒಂಜಿ ಈ ಜಾಗೆನ ಶುದ್ಧ ಬಂದದು ಯಕ್ಷಗಾನನು ಶುದ್ಧ ರೂಪದ ನಡಪಡಂದು ವರ ಕೊರ್ಲೆಕ್ಕ ನಮ್ಮನ್ನ ನೆತ್ತೋನಕ ನನ್ನದೊಂಬುಗು ನೆಟ್ಟು ಮಸ್ತ್ ಪಾತ್ರ ರಾಪುಜಿ ಎಂಕ್ಲೆಲ್ಲ ಒಂಜಿ ಶಾರದಾ ಯಕ್ಷಕಲಾ ಕೇಂದ್ರದುಂಡು ಚಂದ್ರಶೇಖರ್ ನನ್ಪನಾರ್ನ ಅಧ್ಯಕ್ಷತೆ ನಡತೊಂದುಂಡು ಉರ್ವಷ್ಟೋರುಟು ಅಲ್ಪಲ ಮಸ್ತ್ ಜೋಕುಲು ಯಕ್ಷಗಾನ ಕಲ್ತೊಂದುಳ್ಳರು ರಾಕೇಶ್ ರೈ ಅಡ್ಕ ಆಯ್ತ ಯಕ್ಷಗಾನ ಗುರುಕುಲದುಳ್ಳರು ಏನು ಇಡೆಗೆ ಸಭೆಕಂದು ಬತ್ತನ ಎಲ್ಲತ್ತು ಮಿತ್ತು ಕುಳ್ಳೋಡಂದು ಬತ್ತನ ಎಲ್ಲತ್ತು ಎನ್ನ ಮಗಳಿಗೊಂಜೆಲ್ಯ ಪಾತ್ರ ಉಂಡು ಈ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಸಂಘದಗಳು ಆಲೆಗೆ ಮಸ್ತ್ ಪ್ರೋತ್ಸಾಹ ಕೊರೊಂದುಳ್ಳೇರು ಅಲ್ಪ ಆಲೆಗೆ ಅವಕಾಶ ಕೊರೊಂದುಳ್ಳೇರು ಅಂಚ ಏನಿಲ್ಲ ಒಂಜಿ ಎಲ್ಲಿಯ ಪಾತ್ರ ಉಂಡು ಆಲೆಗೆ ತೂಕ ಅಂದು ಬತ್ತನಗಳು ಎಂಕ್ಲ ಮೂಜ್ಜನ್ಲ ಆಳು ನಮ್ಮ ಏನು ಅಂಚ ಎಂಕ್ಲ ಬತ್ತನಗಳು ಎಂಕ್ಲೇನು ಮುಲ್ಪದ ಈ ಕಲಾಭಿಮಾನಿ ಗಣ್ಯರು ಹೊರ ವೇದಿಕೆಡು ಕುಳ್ಳೋಡ್ದು ಪಂಡರು ಮಾತ್ರೆಗಳ ಸೊಲ್ಮೇಲೆ ಸಂದವನ್ವೇ ನನದುಂಬುಗು ಈ ಕಾರ್ಯಕ್ರಮ ಅಡತೆಡಲ ಇಜ್ಜಂತೆ ಭಾರಿ ಪೊರ್ಲೂರು ನಡಪಡು ದೂರ ಇತ್ತನಂಚಿನ ಮಾತ ಕಲಾಭಿಮಾನಿ ಬಂಧುಳು ಬತದು ಮೂಲವರ್ಮೈತೊಂದು ಈ ಕಾರ್ಯಕ್ರಮವನ್ನು ಪೊರ್ಲು ಬಂತು ಕೊರಡೊಂದು ಕೆಲವೊಂದುಳ್ಳೆ ವಂದನೆಗಳು ಇರ್ನ ಆಶೀರ್ವಾದ ಏಪಲ ಈ ಒಂಜಿ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನೆಕ್ಕಲ ಒಪ್ಪಡಪನಂದು ಅಂಚನೆ ರಡ್ಡು ಪಾತ್ರದೊಟ್ಟಿಗೆ ನಮ್ಮ ಸಂತೋಷ್ ಕುಮಾರ್ ಮೇರೆ ರಡ್ಡು ಪಾತ್ರದೊಟ್ಟಿಗೆ ಚಾಮುಂಡೇಶ್ವರಿ ಕೃಪಪೋಷಿತ ಯಕ್ಷಗಾನ ಮಂಡಳಿ ಹೊಯ್ಗೆ ಬೈಲ್ ಉರ್ವ ಮುಕ್ಲೆಗ್ ಮಾತ ಕಲಾವಿದರಿಗೆ ಸೊಲ್ಮೇಲುನ್ ಸಂದದ ಅಂಚನೆ ವೇದಿಕೆದ ಮಿತ್ತಿತ್ತಿನ ಮಾತ ಗಣ್ಯರೇಗ್ಲ ಸೊಲ್ಮೇಲಿನ ಸಂದದ ಈ ಒಂಜಿ ಕಾರ್ಯಕ್ರಮಕ್ಕೆ ಎಂಕು ಬರ್ರೆ ಮಸ್ತ್ ಖುಷಿ ಹಣ್ಣು ದಯಗೆ ಪಂಡ ಈ ಕಾರ್ಯಕ್ರಮ ರಡ್ ಎಲ್ಲಿ ಜೋಕುಲು ಆಯೋಜನೆ ಮಲ್ತದೆ ಎರ್ಮೂಲು ಐಟ್ ಒಂಜಿ ಋತ್ವಿಕ್ ಎಂಕಲ್ನ ಕೊಟ್ಟಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನಡಪವನಂಚಿತ್ನ ಒಂಜಿ ಬಾಲ ಸಂಸ್ಕಾರ ಕೇಂದ್ರೋಡಾರು ಯಾಪಲ ಐತರ ಬತ್ತದ ಭಾಗವಹಿಸೋನಾರು ಆ ಒಂಜಿ ಬಾಲ ಸಂಸ್ಕಾರ ಕೇಂದ್ರನು ವಿಶ್ವ ಹಿಂದೂ ಪರಿಷತ್ದ ಎಂಕುಲು ಯಾನು ಲೋಕೇಶ್ ಏರ್ಪುರ ಒಟ್ಟದು ಮಾತ ಪದಾಧಿಕಾರಿಗಳು ಒಟ್ಟದು ಎಂಕುಲು ಪ್ರತಿ ವಾರ ಅವ್ರು ನಡಪ ಒಂದಿಲ್ಲ ಅಂಚದು ಅವ್ಲು ಬರ್ಪಿನ ಒಂಜಿ 100 ಜನ ಜೋಕುಲು ಬರ್ಪೇರು ಅಕಲ ನಂಬರ್ ಬರ ಎಂಕ್ಲೆಡೆ ಸೇವ್ ಅದಿಪ್ಪುಜಿ ಹೊರನೆ ಮಾತೆರೆಗ್ಲ ಮೆಸೇಜ್ ಬೈದನ್ ಇನ್ವಿಟೇಷನ್ದ ಒಂಜಿ ಮೆಸೇಜ್ ಬೈದನ್ ನಂಬರ್ ಸೇವ್ ಇತ್ತಿಜ್ಜಿ ಐಟ್ ಡೀಪ್ ಇಡ್ದುವನಾಗ ಜನತ ಗುರ್ತ ಒಂದಿಜ್ಜಿ ಫೋನ್ ಮಲ್ತಿಗೆ ಏನಾಗ ಬಕ ಯಾನಿ ಬಾಲ ಸಂಸ್ಕಾರ ಬರ್ಪೇತ ಎಂಕುಲೊಂಜಿ ಯಕ್ಷಗಾನನು ಮಲ್ಪ ಒಂದಿಲ್ಲ ಕೋಡಿಕಲ್ಲು ಕಟ್ಟೆದಲ್ಪ ಭಾರಿ ಖುಷಿ ಅಂಡು ಎಂಕಲ್ನ ಒಂಜಿ ಬಾಲ ಸಂಸ್ಕಾರದ ಒಂಜಿ ಜೋಕುಲು ಪ್ರತಿ ಸರ್ತಿಲ ಎಂಕುಲು ಪಣೊಂದಿಲ್ಲ ಎಂಕಲ್ನೊಂಜಿ ಸ್ವಲ್ಪ ವಾರ ಆಂಡ್ ಸ್ಟಾರ್ಟ್ ಆದು ಪ್ರತಿ ಒಂಜಿ ಕಾರ್ಯಕ್ರಮಗೂ ನಮ್ಮ ಜೊತೆ ಅಕುಲು ಕೈ ಜೋಡಿಸೋ ಒಂದುಲ್ಲೇರು ಪ್ರತಿ ಜೋಕುಲ್ಲ ದಯಪಂಡ ಎಂಕಲ್ನ ಇತ್ತೊಂಜಿ ಕೊಟ್ಟಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಟ್ಟು ಒಂಜಿ 150 ಕಾರ್ಯಕರ್ತೆಯರು ಉಲ್ಲೇರು ಐತ ಒಟ್ಟುಗೊಂಜಿ 100 ಜನ ಜೋಕುಲ್ಲ ಎಂಕಲ್ನ ಒಟ್ಟಿಗೆ ಕೈ ಜೋಡಿಸೋ ಒಂದುಲ್ಲೇರು ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಅಕುಲು ಎಂಕ್ಲಿಗೆ ಸಹಾಯ ಮಲ್ತೊಂದುಲ್ಲೇರು ಎಂಚಿನ ಬೇಲೆ ಅವಾರ್ಡ್ ಎಂಚಿನ ಮಂಡಲ ಬತ್ತದು ಉಲ್ಲೇರು ಮೂಲ ಜೋಕುಲು ಉಲ್ಲೇರು ಅನ್ಸಿಕಾ ಬತ್ತು ಪೂರ ಕುಲ್ದೇರು ಖುಷಿ ಆಪುಂಡು ಆಂಡಲ ಬರ್ಸ ಬತ್ತದ ಒಂಚೂರು ಬೇಜಾರಂಡ ಲೇಟ್ ಆಂಡಂದು ಮಲ್ಲಜ್ಜಿ ಮಾತ ಕಲಾವಿದರಿಗೆ ಅಂಚನೆ ಋತ್ವಿಕ್ ದೇವಿ ಪಾತ್ರಧಾರಿಡು ಉಲ್ಲೇರು ಅಂಚನೆ ಅರೆಗ್ ಬಕ್ಕ ಈ ಒಂಜಿ ಚಾಮುಂಡೇಶ್ವರಿ ಕೃಪಭೂಷಿತ ಯಕ್ಷಗಾನ ಮಂಡಳಿ ಏರ್ಪುರ ಕಲಾವಿದರು ಉಲ್ಲೇರು ಅಕ್ಲೆಗ್ ಮಲ್ಲಮಲ್ಲ ವೇದಿಕೆಡು ಅಕ್ಲೆಗ್ ಅವಕಾಶ ಸಿಕ್ಕಡು ಆರು ದೇವಿ ಪಾತ್ರಧಾರಿಡು ಉಲ್ಲೇರು ಅರೆಗ್ಲ ಅಂಚನೆ ಮಲ್ಲಮಲ್ಲ ಮೇಳಡ್ಲ ಅರೆಗ್ ಅವಕಾಶ ಸಿಕ್ಕಡು ಬಂದು ಯಾನು ಮಾತೇರ್ನ ಪರವಾದ ಕೇನೊಂದುಲ್ಲೆ ಎಂಕ್ ಎರಡು ಪಾತೆರ ಅವಕಾಶ ಕೋರಿನ ಇಕ್ಲ ಧನ್ಯವಾದ ವಂದನೆ ಸಲ್ಲಿಸೋಂದಲ್ಲೇ ಯಕ್ಷಗಾನ ಗೆಲ್ಗೆ ಸೊಲ್ಮೇಲು ಸಂತೋಷ್ ಕುಮಾರ್ ಮೇರೆಗೆ ಅಂಚನೆ ನಮ್ಮ ಇನ್ನಿತ ಈ ಒಂಜಿ ಕಾರ್ಯಕ್ರಮ ಒಡಂದಾಂಡ ರಡ್ಡು ಕನ್ನುಲು ನೆಕ್ ಸಾಧ್ಯ ಆದುಲ್ಲೇರು ಅಂಚ ಅದಪ್ಪನಾಗ ರಡ್ಡು ಕನ್ನುಲೆಲ್ಲ ಮತ್ತರ್ ಮೇಗೆ ಲೆತ್ತದು ಒಂಜಿ ಓಲಗ ಮಲ್ಪುನ ಅಂಚನೆ ಅಕ್ಲೇನು ಒಂಜಿ ಸನ್ಮಾನ ಮಲ್ಪುನ ಒಂಜಿ ಪೊರ್ತು ಗೌರವದ ಲೇಸ್ ಈ ಒಂಜಿ ರಡ್ಡು ಜನಕ್ಲ ಋತಿಕ್ ಆರ್ ಸಾಲಿಯನ್ ಅಂಚನೆ ಮೋಕ್ಷಿತ್ ಪೂಜಾರಿ ದಯ ಮಲ್ತದು ಮತ್ತರ್ ಮೇ ಬರಡೊಂದು ವಿನಂತಿ ಮಲ್ತೊಂದುಲ್ಲ ಇನಿ ಕಾರ್ಯಕ್ರಮ ಒಂಜಿ ಮಲ್ಪುನ ಬಂಡ
ಸುಲಭದ ಬೇಲೆತ್ತು ಇನಿ ಒಂಜಿ ಒಬೇ ಒಂಜಿ ಕಾರ್ಯಕ್ರಮ ಅನ್ಪೊಡುಂದಾಂಡ ಐತ ಪಿರವುಡು ಬೇಲೆ ಮಸ್ತುಂಡು ಅಂಡ ಆ ಬೇಲೆನ್ ಮಾತ ಮಲ್ತೊಂದು ಇನಿ ಕಾನಗ ಈ ಒಂಜಿ ಕೋಡಿಕಲ್ ಕಟ್ಟದ ಈ ಒಂಜಿ ಮರ್ಗಿಲ್ಡು ಇನಿ ಕಾನಗ ಯಕ್ಷಗಾನದ ಒಂಜಿ ಪೊರ್ಲುನು ಕೊರೊಂದು ಅಂಚೆನೆ ಇನಿ ಕಲ್ಪುನೆಟ್ಲ ಎಡ್ಡೆ ರ್ಯಾಂಕ್ ದೇತನೊಂದು ಇನಿ ಬೇತೆ ಬೇತೆ ಕಡೆಟ್ ಬೇತೆ ಬೇತೆ ಚಾತುರ್ಪುನ್ ತೊಜಪೊಂದು ಕಾರ್ಯಕ್ರಮದ ಓಲು ಇತ್ತನಲ ಎಂಚಿನೆಕ್ಲ ಈ ಒಂಜಿ ಕಾರ್ಯಕ್ರಮಡ್ ಬತ್ತಿನ ಅಂಚಿನ ಋತಿಕ್ ಆರ್ ಸಾಲ್ಯನ್ ಅಂಚನೆ ಮೋಕ್ಷಿತ್ ಪೂಜಾರಿ ಮಕ್ಕಳಿಗೆ ಈ ಒಂಜಿ ರಂಗಸ್ಥಳದ ಉಲೈಡ್ ಪೊರ್ಲುದ ಸನ್ಮಾನದ ಲೇಸ್ ಬತ್ತಿನ ಗಣ್ಯರು ಸನ್ಮಾನದ ಒಂಜಿ ಮಲ್ಪೊಡೊಂದು ಏನೊಂದಿಲ್ಲ. ಸೊಲ್ಮೆಲು ರಡ್ಡು ಕಲಾವಿದರೆಗ್ಲ ಇನ್ನಿತ ಈ ಒಂಜಿ ಪೊರ್ಲುದ ಈ ಒಂಜಿ ಕಾರ್ಯಕ್ರಮ ಕೊರ್ಪಿನೆಕ್ ಇನ್ನಿತ ಅನಗ ಈ ಒಂಜಿ ಚಾಮುಂಡೇಶ್ವರಿ ಕ್ಷೇತ್ರದ ಪೊರ್ಲುದ ಸನ್ಮಾನದ ಒಂಜಿ ಲೇಸ್ ಈ ರಡ್ಡು ಕಲಾವಿದರೆಗ್ಲ. ಸೊಲ್ಮೆಲು ಗಣ್ಯರಿಗಿಲ್ಲ ಅಂಚೆನೆ ನಮ್ಮ ಈ ರಡ್ಡು ಕಲಾವಿದರಿಗಿಲ್ಲ ಈತ ಒಂಜಿ ಕಡೇತ ಒಂಜಿ ರಡ್ಡು ಪಾತ್ರದೊಟ್ಟಿಗೆ ನಮ್ಮ ಲೋಕೇಶ್ ಗುರಿಕಂಡ ಮನ್ನಗುಡ್ಡ ಪ್ರಖಂಡದ ಉಪಾಧ್ಯಕ್ಷರಾಯನಂಚಿನ ಲೋಕೇಶ್ ಗುರಿಕಂಡ ಮೆರೆಡ್ದು. ಹರಿ ಓಂ ಯಾನ್ ಹೆಚ್ಚಿಗೆದಾಲ ಪಾತಿರೋಜಿ ಯಾನ್ ಪಂಪಿನ ಮಾತ ಈಗ ಸಂತೋಷ್ ನಾಯಕ್ ಪಂಡೇರು ಅಂಥದ್ದು ಪುನಃ ಸಮಯ ಮಸ್ತ್ ಆಗ್ತದೆ ಹೆಚ್ಚಿಗೆ ಪೊರ್ತುದ ಈ ತಂಡ ನನಾತ್ ಯಶಸ್ವಿ ತಂಡ ಅವಡು ಹೆಚ್ಚಿನ ಒಂಜಿ ಪುದರ್ ಬರಡು ಅಂಚನೆ ಆ ಜೋಕಲ್ನ ಪುದರ್ ಬರ್ತನೆ ಎಂಗ್ಲಿಲ್ಲ ಎಂಕಲ್ನ ಬಾಲ ಸಂಸ್ಕಾರದ ವಿದ್ಯಾರ್ಥಿ ನಾ ಒಂಜಿ ತಂಡ ಈತ ಯಶಸ್ವಿ ಆತನ ಒಂದು ಎಂಗ್ಲಿ ಭಾರಿ ಖುಷಿ ಆಪುಂಡು ಅಂಥದ್ದು ಏನು ಪಾತಿರೋಡು ಮುಗಿ ಪೋಯ್ ಅವಕಾಶ ಕೊರನಿಕ್ಕೆ ಧನ್ಯವಾದ. ನಿಜವಾಯಿನ ಪಾತ್ರ ಲೋಕೇಶ್ ಅನ್ನ ನಿಜವಾದಲ ನಿಕಲಂಚಿನ ಈ ಒಂಜಿ ಮಲ್ಲ ಹಿಂದೂ ಸಂಘಟನೆದ ಕಲ್ನ ಬೆಂಬಲ ಬೆರಿಸಾಯ ಈ ಒಂಜಿ ಯಕ್ಷಗಾನ ರಂಗಗಳ ಉಪ್ಪಡ ಪನಂದು ಕಾರ್ಯಕ್ರಮದ ಮುಗಿತನದ ಲೇಸು ಧನ್ಯವಾದ ಕಾರ್ಯಕ್ರಮಲ ಎನ್ನ ಜಕ್ಕೆಲ್ಗೆ ಉಂಡು ಅಂಚಾದ ಪುನಗ ಬತ್ತು ಸೇರ್ದಿನ ಬೈದಿನ ಈ ಒಂಜಿ ವೇದಿಕೆ ಪುನಃ ಮಾತ ಗಣ್ಯರೆಗ್ಲ ಒರೋಡೆ ಧನ್ಯವಾದನು ಕೊರೊಂದು ಅಂಚನೆ ಎಂಗ್ಲಗಿನಿ ಈ ಒಂಜಿ ಪಾತೆರ್ರೆ ಈ ಒಂಜಿ ಮತ್ತರ್ ಮೆಡು ಲೈಟ್ ಅಂಚನೆ ಮೈಕ್ ವ್ಯವಸ್ಥೆ ಕೊರಂಚಿನ ಅಚ್ಚು ಕೋಡಿಕಲ್ ಮೆರೆಗ್ಲ ಧನ್ಯವಾದ ಕೊರೊಂದು ಅಂಚನೆ ಇನ್ನಿತ ಒಂಜಿ ಕಾರ್ಯಕ್ರಮದ ಬೆರಿಸಾಯದು ನಮ್ಮ ಚಾಮುಂಡೇಶ್ವರಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನೆತ್ತ ಮಾತ ಜೋಕುಲ್ ಮಾತೆರ್ಲ ಬೈದೇರು ಅಕ್ಲೆಗ್ ಅಂಚನೆ ಅಕಲ್ನ ಹಿರಿ ಅಕ್ಲೆ ಮಾತೆರೆಗ್ಲ ಒಂಜೇ ಪಾತೆರಡು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮದ ನನ್ನ ದುಮ್ಮುದ ಘಟ್ಟ ಯಕ್ಷಗಾನ ಸುರಾಪುಂಡು ಮಾತೆರ್ಲ ಪೊರ್ಲುಡು ಯಕ್ಷಗಾನ ತೂದು ಪೋಡೊಂದು ನಿಕಲ್ಡ ವಿನಮ್ರವಾದ ವಿನಂತಿ ಮಲ್ತೊಂದಲ್ಲ.
ಡಿಲೇ ಹಲ್ 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 ಬೇಸ್ ಕಮ್ಮಿ ಹಲ್ ಪ್ರೀತಿ ಬಾಲಕ ವೈಚಾರಾಲಿಸಿ ಅತಿ ಕಾಲಾಂತರಿಗೆ ಶೋಣಿತ ಪತ್ತನವ ಚುಂಬದಾನವ ಅಧಿಕ ವಿಭವದಲ್ಲಿ
ಓಲಗವಿದ್ದ ವಿಚಾರ ಎಲ್ಲವನ್ನೂ ಆಲಿಸಬೇಕು. ಧನುಸು ಮಾರಕ ಶುದ್ಧ ದಾನವ ನಮ್ಮ ಆರಾಧ್ಯ ದೇವರಾಗಿರುವಂತಹ ಪ್ರಭು ಶಂಕರನನ್ನು ಅರ್ಚಿಸಿ ಈ ಶೋಣಿತಾ ಪಟ್ಟಣದ ಸಿಂಹಾಸನವನ್ನು ಏರಿದವರು. ಈ ಹಿಂದೆ ಅಸುರ ಕುಲ ಧಾವನವರಾಗಿರುವಂತಹ ಮಹಿಷಾಸುರನು ಈ ಶೋಣಿತಾ ಪಟ್ಟಣವನ್ನು ಆಳುತ್ತಾ ಇದ್ದ. ಅವರ ನಂತರ ಅದೆಷ್ಟೋ ರಕ್ಕಸ ವೀರರು ಈ ಪಟ್ಟಣವನ್ನು ಆಳಿದರು, ಬೆಳಗಿದರು. ಆದರೆ ವರ್ತಮಾನ ಕಾಲದಲ್ಲಿ ಧನುರ್ದೇವಿಯ ಗರ್ಭಾಬುದಿಯಲ್ಲಿ ಉದಿಸಿದಂತಹ ಶುಂಭರು ಈ ಪಟ್ಟಣವನ್ನು ಆಳುವುದಕ್ಕೆ ಮುಂದಾದರು. ಹಿಂದೆ ಆಳಿದಂತ ರಕ್ಕಸ ವೀರರ ಆಳ್ವಿಕೆಯಿಂದ ಒಂದು ಮೆಟ್ಟಿಲು ಮೇಲೆ ಎನ್ನುವ ಹಾಗೆ ನಾವು ನಮ್ಮ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇವೆ. ಜನರು ಕೊಂಡಾಡುತ್ತಿದ್ದಾರೆ. ಹೌದು, ಜನಬಲ, ದೇಹ ಬಲ, ಹೀಗೆ ಹಲವಾರು ಪರಾಕ್ರಮಗಳನ್ನು ಹೊಂದಿದವರು ನಾವು. ಇದೆಲ್ಲ ಹೊಂದಿದ ಮೇಲೆ ನಾವು ಮಾಡಿದ ಸಾಧನೆ ಏನು ತಪ್ಪ? ವಿದ್ಯೆ ಬಲವನ್ನು ಪಡೆಯಬೇಕು ಎನ್ನುವುದು ನಮ್ಮ ಆಶೆ ಆಗಿತ್ತು. ಹಾಗಾಗಿ ಹುಟ್ಟಿದ್ದರಿಂದಲೇ ವಿದ್ಯೆಯನ್ನು ಪಡೆದೆವು. ಅಷ್ಟು ಮಾತ್ರವಲ್ಲ, ವಿದ್ಯೆ ಮಾತ್ರ ಸಾಕೆ ಇಲ್ಲ, ವಿದ್ಯೆ ಕೂಡ ಬೇಕಾದರೂ ಬಲ ಕೂಡ ಬೇಕು. ಹಾಗಾಗಿ ಬಲ ಬರುವುದಕ್ಕೆ ಯಾವುದೆಲ್ಲ ವಿದ್ಯೆ ಉಂಟು ಎಲ್ಲವನ್ನು ಕಲಿತೆವು. ಅಷ್ಟು ಮಾತ್ರ ಸಾಕೆ ಅಣ್ಣ. ಯಾಕೆ ಅಲ್ಲಿಗೆ ಸಾಕಾಗುವುದಿಲ್ಲ. ಇದರೆಲ್ಲ ಕಪಟಿಗಳು. ಅವರನ್ನು ಸೋಲಿಸಬೇಕಾದರೆ ದೇವಬಲ ಎಂಬುದು ಬೇಕಾಗುತ್ತದೆ. ಹಾಗಾಗಿ ಅಯೋನಿಜೆಯಿಂದ ಮಾತ್ರ ಮರಣ ಎಂಬ ಒಂದು ಬಲವನ್ನು ಬ್ರಹ್ಮನಿಂದ ಪಡೆದೇವಣ್ಣ. ಹೀಗೆ ನಾವು ಈಗ ಯಾರಿಂದಲೂ ಸೋಲಿಸಲಾಗಿದ್ದೇವಣ್ಣ. ತದನಂತರ ಮಾಡಿದರು ಬಲ್ಲೆಯ
ಅಸಂಖ್ಯಾತ ಸೈನ್ಯ ನಮ್ಮದಾಗಿದೆ. ನಮ್ಮ ಸೈನ್ಯ ಯಾವ ರೀತಿ ಇದೆ, ಎಂತಹ ಎದೆಯುಳ್ಳವರು, ಒಮ್ಮೆ ಗಡಗಡ ನಡಗಿಸುವಂತಹ ಸೈನ್ಯ ನಮ್ಮದು. ವಸ್ತು ಮಾತ್ರವಲ್ಲ, ಭೂಲೋಕ ಪಾತಾಳ ಲೋಕ ಯುದ್ಧವನ್ನು ಸಾರಿದೆವು, ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದೆವು. ಆದರೆ ನಮ್ಮ ಅಮ್ಮನ ಆಸೆ ಆ ನಾಕಲೋಕ, ಆ ನಾಕಲೋಕ ನಮ್ಮದಾಗಬೇಕು. ಅದಕ್ಕಾಗಿ ಈ ಸೈನ್ಯವನ್ನು ಹಿಡಿದುಕೊಂಡು ದಶ ದಿಕ್ಕುಗಳಿಂದ ಆಕ್ರಮಣ ಮಾಡಬೇಕೆಂದು ನಾನು ನಿರ್ಧರಿಸಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಒಳ್ಳೆ ವಿಷಯವನ್ನು ಹೇಳಿದೆ. ಈ ವಿಷಯವನ್ನು ಅದೆಷ್ಟೋ ಕಾಲದಿಂದ ನಾನು ಕೂಡ ಬಯಸಿದ್ದೆ. ಆದರೆ ಏನು ಮಾಡುವುದು, ನಿನ್ನ ಮಾತಿನಲ್ಲಿ ಬಂದರೆ ಅದೊಂದು ಚಂದ. ಹಾಗಾಗಿ ಕಾತು ಕುಳಿತಿದ್ದೆ. ಈಗ ನೋಡಿದರೆ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಕೊಟ್ಟಿದ್ದು ಹಾಲುವನ್ನ. ಇನ್ನು ತಡ ಮಾಡುವುದಲ್ಲ, ನಮ್ಮ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಅತ್ತ ಕಳಕ್ಕೆ ನಡೆಯೋಣ. ಅಮೃತವನ್ನು ಸೇವಿಸುವುದಿಂದಲೂ ನಾವು ಅಜಯರಾಗಿ ಉಳಿದಿದ್ದೇವೆ. ಈ ಹಿಂದೆ ಬಂದು ನಿಮ್ಮವರನ್ನೆಲ್ಲ ಕೊಂದು ಕಳೆದಿದ್ದೇವೆ. ಈಗಲೂ ನಿನಗೆ ಅದೇ ಗತಿ. ಕಾಲಿಗೆ ಬಿದ್ದು ಬೇಡಿಕೊಂಡಲಾದರೆ ಬದುಕುವೆ, ಇಲ್ಲವಾದರೆ ನಿನ್ನನ್ನು ಕೊಲ್ಲುವುದು ನಿನ್ನ. ಯಾವಾಗಲೂ ಸೋಲುವುದು, ಆಮೇಲೆ ಹರಿಯ ಕಡೆ ಹೋಗಿ ಓಡುವುದು. ಈಗಲೂ ಅದೇ ಗತಿ ಆಗುತ್ತದೆ. ಈಗಲೂ ಹೇಳುತ್ತಿದ್ದೇನೆ, ಹೇಳು. ಹಿಂದೆ ಹೋದರೆ ಸರಿ, ಇಲ್ಲವಾದರೆ ನನ್ನ ಆಯುಧ ಮುಂದೆ ತಲೆ ಹಿಡಿತೀನಿ. ಎಲ್ಲಿ
ನನ್ನ ಆಯುಧದಿಂದ ತಲೆಗಡಿಯುತ್ತೇನೆ. ಹಿಡುಗಡರ ಅದಿ ಬಡಿದಿ ನಾಗವ ಸದಿ ಬಡಿದು ಸದಿ ಬಡಿದು ಬಡಿದು ಬಡಿ ಬಡಿದು ಅಲ್ಲ, ನೀವು ದೇವತೆಗಳಿಗೆ ಏನು ಆಚೆ ಈಚೆ ನೋಡುವವರಿಲ್ವಾ? ಎಲ್ಲಿ ಹೋದರೂ ಇದನ್ನೇ ಹೇಳುವುದು, ಹೋಗಿ ಹಿಂದೆ ಹೋಗಿ ಅಂತ. ಈಗಲೂ ಹೇಳುತ್ತಿದ್ದೇನೆ, ಹಿಂದೆ ಹೋದರೆ ಸರಿ, ಇಲ್ಲಾಂದ್ರೆ ನೀನನ್ನು ಬಿಡುವುದಿಲ್ಲ ಬಾವುಂದೆ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಜಳಪಿಸುತ್ತಾ ಬರುವುದನ್ನು ಗಮನಿಸಿಯೇ ನಾನಿತ್ತ ಕಡೆಗೆ ಬಂದೆ. ಇಲ್ಲಿ ಬಂದದ್ದು ಸುಮ್ಮನೆ ಅಲ್ಲ, ಈ ಪೀಠ ಇದೆ ಅಲ್ಲ, ಅದು ನಮ್ಮ ಹಕ್ಕಿಗೆ ಸೇರಬಹುದಂತಹ ಪೀಠ. ನೀವು ಇಲ್ಲಿ ಆಳ್ವಿಕೆ ಮಾಡುತ್ತಾ ಇದ್ದೀರಿ, ಹಾಗಾಗಿ ಈ ಪೀಠವನ್ನು ನನಗೊಪ್ಪಿಸು, ಇಲ್ಲವಾದರೆ ಬೆನ್ನು ಮುರಿವೆನು. ಮೂರ್ತಿಗಳನ್ನು ಮೆಚ್ಚಿಸಿ ಪ್ರಸಾದ ರೂಪವಾಗಿ ಪಡೆದಂತಹ ನಾಕಲೋಕ ಇದು. ಇದನ್ನು ಪಡೆಯುವುದಕ್ಕೆ ಮುಂದೆ ಬಂದರೆ ತಲೆ ಓದಿತು.
ಸಮಯ. ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಮಂಗಳ ಮಾಡಿಬಿಟ್ಟ. ಹಾ. ಇರಲಿ, ಎಲ್ಲಿ ದೇವತೆಗಳು ನಮ್ಮೊಡನೆ ಯುದ್ಧ ಮಾಡಿದರು, ಹಾ. ಸೋತು ಓಡಿದ್ದಾರೆ. ಹೌದಣ್ಣ. ಇನ್ನು ಎಲ್ಲಿಯ ಆಳ್ವಿಕೆ ಹಾ. ಅದು ನನ್ನದಾಗಿರಬೇಕು. ಹಾ. ವಸ್ತು ಮಾತ್ರವಲ್ಲ, ಹಾ. ಸೂರ್ಯ ಚಂದ್ರರು ಕೂಡ ಹಾ. ನನ್ನ ಆಜ್ಞೆಯಂತೆ ನಡೆಯಬೇಕು. ಹಾ. ಎಲ್ಲಿ ಹೋಮ ಹವನಗಳು ನಡೆಯುತ್ತದೋ ಹಾ. ಅದು ಶುಂಭಾರ್ಪಣಕ್ಕೆ ಸೇರಬೇಕು. ಹಾ. ಹಾಗಾಗಿ ಹಾ. ಯುದ್ಧ ಮಾಡಿ ಆಯಾಸ ಆಗಿದೆ. ಹೌದಣ್ಣ. ಸ್ವಲ್ಪ ಒಳಗೆ ವಿಶ್ರಾಂತಿಯನ್ನು ಮಾಡಿಕೊಳ್ಳೋಣ ಬಾ. ಹಾಗೆ ಆಗ್ಲಿ ಅಣ್ಣ. ದುರುಳ ಶುಂಭಾಸುರಾಯ ಸುರರೈದು ತೂರಿಸಿ ಮೆರೆಯುತ್ತಲಿರಲಿ ಕಾದಿನದೀಗ ಮರುಗುತ್ತ ಸುಮನದ ನಿರವಿಯ ನುಡಿದು ಮರುಗುತ್ತ ಸುಮನದ ನಿರವಿಯ ನೊಡಗುಡು ಪುರುದ ಮನಸರೇ, ಶುಂಭ ನಿಶುಂಭರೊಂದಿಗೆ ಯುದ್ಧ ಮಾಡಿ ಸೋಲು ನಮ್ಮ ಪಾಲಿಗೆ ಒದಗಿ ಬಂತು. ಏನು ಮಾಡುವುದು ಎಂಬುದು ನಮಗೆ ತೋಚುತ್ತಿಲ್ಲ. ಆದಿಮಾಯ ಹೇಳಿದಂತಹ ಮಾತು ನೆನಪಿಗೆ ಬರುತ್ತಿದೆ. ಕಷ್ಟ ಸಂಕಷ್ಟಗಳು ಎದುರಾಗಿ ಬಂತೆಂದಾದರೆ ತುಹಿನಾಗಿರಿಗೆ ಬಂದ ನನ್ನನ್ನು ಸ್ಮರಿಸಿದಿರಿ ಅಂತಾದರೆ ಕನಿಷ್ಠ ಕಾಲದಲ್ಲಿ ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತೇನೆ ಎಂಬ ಹಾಗೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ, ಅತ್ತ ಕಡೆ ಸಾಗೋಣ. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಏಳಯ್ಯ ಸುರಬಾಲ ಗೋಳುಗುಟ್ಟು ಮುದಿಗೆ ಪ್ರಸನ್ನೀಕರಿಸಿಕೊಂಡೆ ಮಗನೇ. ಈ ಹಿಂದೆ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನನ್ನು ವಧಿಸಿ ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಹ ನಿನ್ನ ಮುಖವಿಂದು ನಿಶಾಕವದಂತೆ ಬಾಡಿ ಹೋಗಿದಲ್ವೇ ಕಂದ. ಯಾರಿಂದ ಯಾರಿಗೆ ಯಾವ ಕಷ್ಟ ಬಂತು ನನ್ನಲ್ಲಿ ಹೇಳು, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಏನಾಯ್ತಪ್ಪ? ಕನುಜ ನಾಯಕವಳು
ಗಣೇಶನಿಗಿಂತಲೂ ಘನಪರಾಕ್ರಮರು ಆತನು. ಹೌದೇ? ಸುರಲೋಕಕ್ಕೆ ದಾಳಿಯನ್ನು ಮಾಡಿ ಎದುರಾಗಿ ಬಂದಂತಹ ಸುಮನಸರನ್ನೆಲ್ಲ ಸೋಲಿಸಿ ಸ್ವರ್ಗಪೀಠವನ್ನೇರಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಹೌದೇ? ಅಷ್ಟು ಮಾತ್ರವಲ್ಲದೆ ಪಂಚಮಹಾಪಾತಕಗಳನ್ನೇ ಮಾಡುತ್ತಿದ್ದಾನೆ. ಅನ್ಯಾಯ, ಅನಾಚಾರ, ಅತ್ಯಾಚಾರ ಮುಂತಾದಂತಹ ಕಾರ್ಯಗಳನ್ನು ಎಸಗುತ್ತಿದ್ದಾನೆ. ರವಿ ಹಾಗೂ ಚಂದ್ರರ ಚಲನೆಗೆ ತಡೆಯನ್ನಿಟ್ಟಿದ್ದಾನೆ. ಹೀಗೂ ಮಾಡಿದ್ದಾನೆ. ಅಮ್ಮ, ಆತನಿಂದ ನಮ್ಮನ್ನೆಲ್ಲರನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸಬೇಕು. ಹೆದರಬೇಡ. ಕರುಣಿಸುವುದರ ಭಯವನು ನುಡಿದಳು. ಹೆದರದಿರು ಕಂದ. ಕಿರಿದು ಸಮಯದಿ ತರಿದು, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಯ ಮಾತಲ್ಲ. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತೊಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ನೀವೆಲ್ಲವರು ಮರೆಸಿ ನಿಜವನು ತೊಗಿನ ಗಿರಿಯೊಳ ಇರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಡುತ್ತ ತ್ರಿದಶರಿ ಕರುಗಿ ಶ್ರೀದೇವಿ. ಮಕ್ಕದಿರು. ಹರುಷದೊಳಗೆಡುತ್ತ ತ್ರಿದಶರಿ ಕರುಗಿ ಶ್ರೀದೇವಿ. ಮರುಗಬೇಡ ಸುರಪಾಯ ಮರುಗಜಿರು ವಾಮ ಮಾರ್ಗವನ್ನು ಅವಲಂಬಿಸಿದಂತಹ ಶುಂಭ ಏಕತ್ವವೇ ಎಂಬುದಾಗಿ ಮೆಚ್ಚಿಕೊಂಡಿದ್ದಾನೆ. ಆತನಿಗೆ ತಿಳಿದಿಲ್ಲ ಲೋಕ ಮೂರನ್ನು ನಿಯಂತ್ರಿಸುವಂತಹ ಶಕ್ತಿ ಮತ್ತೊಂದಿದೆ ಎಂಬುದಾಗಿ. ಆತನಿಗೆ ಪ್ರಪಂಚ ಮೂರಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಅಲ್ಲಿವರೆಗೆ ನಾವೆಲ್ಲಿರಬೇಕು ತಾಯಿ? ಭಯ ಪಡುವಂತ ಅಗತ್ಯವಿಲ್ಲ. ನಿಮ್ಮ ನಿಜ ರೂಪವನ್ನು ಹೊರಗೊಳಿಸಿ ನನ್ನ ಬಳಿಯಲ್ಲಿ ಎದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತಹ ಚಂದವನ್ನು ಕಾಣಬೇಕು. ದೇವಿಯ ಲೀಲೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ. ಹಾಗೆ ಅಳಬೇಡ. ಮನದರಿಂಗೆ ಧೈರ್ಯ ಹೌದು. ತಿಳುಗಿ ಬಳಿಕ ಶಕ್ತಿ ಕಳರ ಬಳಿಗೈ ತುತ್ತಗಳು ಬಡ ಸಾಧ್ಯವೆಂದೆನು ಅದು ಖಂಡಿತವಾಗಿ ಸಾಧ್ಯವಿಲ್ಲ. ತಿಳಿದಳ ಕ್ಷಣದೊಳಗೆ ಸರಿ ಸರಿ. ತಿಳಿದಳ ಕ್ಷಣದೊಳಗೆ ಮೋಗದ ಬಲಗೆ ಚಿನುಗಿಸಿ ಮೋದದಾಗ ಬಲಗೆ ಚಿನುಗಿಸಿ ದಡುಜರೆಲ್ಲರ ಕೊಡುವ ಕಾರ್ಯವು ಸುಲಭ. ದಡುಜರೆಲ್ಲರ ಕೊಡುವ ಕಾರ್ಯವು ಸುಲಭ. ಎನ್ನುತ್ತಾಗ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮ್ಮ ಎಂದು ಯೋಚಿಸಿ ಮಗಮ್ಮ ಮಗಮ್ಮ
ಕಳುಹಿಸಿದ್ದಾಯಿತು. ತನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯವೇ ಸರಿ. ಈ ಧನುಜರನ್ನು ವಧಿಸುವುದಕ್ಕೆ ಕಷ್ಟ ಎಂಬುದಿಲ್ಲ, ಕೇವಲ ಸಂಕಲ್ಪ ಮಾತ್ರದಿಂದಲೇ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ಯೋಚಿಸಬೇಕು. ಎಂದು ಯೋಚಿಸಿ ಮಹಾಮಾಯೆ ಜಗನ್ಮಾತೆಯಾದಂತಹ ನನಗೆ ಯೋಚಿಸುವಂಥ ಪ್ರಮೇಯ ಒದಗಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನವಿಲ್ಲ ಸ್ವಾಮಿ. ನನ್ನ ಮಗನಾದಂತಹ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದಲ್ಲಿದ್ದಂತಹ ಚಂಡಮುಂಡರು ಬ್ರಹ್ಮನನ್ನು ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ, ಬ್ರಹ್ಮಚರ್ಯ ಎಂಬುದಾಗಿ. ಹಾಗಿದ್ದರೆ ಕೊಲ್ಲುವರಿಯಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊಣ್ಣು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗದವರು ಯಾರೂ ಇಲ್ಲವಂತೆ. ಶುಂಭನ ಪಕ್ಷದಲ್ಲಿದ್ದವರಿಗೆ ಹೊಣ್ಣಿನಾಸೆ ಉಂಟೆ, ಇವರಿಗೆ ಮಣ್ಣಿನಾಸೆ ಉಂಟಾ? ಇಲ್ಲ. ಕಳ್ಳರಿಗೆ ಆಸೆ ಎಂದುಟ್ಟದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನೇ ನೆಪವಾಗಿ ಇರಿಸಿಕೊಂಡಂತಹ ನಾನು ಮೂರು ಲೋಕವನ್ನೇ ಮರೆಗಳಿಸುವಂತಹ ಮೋಹಿನಿ ರೂಪವನ್ನಾಂತು ಕೌಶಿಕೆ ಎಂಬ ನಾಮ ಧರಿಸಿಕೊಂಡು ಈ ಕಥಮ ವನದಲ್ಲಿ ಇರಬೇಕೆ ಆಶೆಪಟ್ಟವಳು ನಾನು. ಒಂದಂತೂ ನಿಶ್ಚಯ, ಈ ವನಕ್ಕೆ ನನ್ನ ಪ್ರವೇಶ ಮುಂಚೆ ವರುಣನ ಆಗಮನ ಖಂಡಿತವಾಗಿದೆಪ್ಪ. ಜಗನ್ಮಾತ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲು ತುಂಬಿಕೊಂಡಿದೆ, ಏನು ಮಾಡುವುದು? ಜಗನ್ಮಾತೆ ನಾನು ಯೋಚಿಸುವುದಲ್ಲ, ಸಂಕಲ್ಪ ಮಾಡಿಬಿಡುತ್ತೇನೆ. ಏನಾಗ್ತದೋ ಯೋಚಿಸೋಣ.
ಸರಿ ಸರಿ, ಉಯ್ಯಾಲೆಯೇ ಏರಿ ಕುಳಿತುಕೊಂಡು ಗಾಯವನ್ನು ಹಾಡುತ್ತೇನೆ, ತನ್ನ ಗಂಧವನ್ನೇ ನಾಡಿ ನತ್ತ ಬಸಿಸುತ್ತೇನೆ. ಅದೇ ವೇಳೆಯಲ್ಲಿ ಕಳ್ಳರು ಬರುವಂತಹ ವೇಳೆಯನ್ನು ಗಮನಿಸಿ ಹರಿದಕ್ಕೆ ಸುಲಭವಾಗುತ್ತದೆ. ತಡೆ ಮಾಡಬಾರದು. ನನಗಾಗಿ ಕಾಯುತ್ತಾ ಉಂಟು ಕನಕದ ಉಯ್ಯಾಲೆ, ಏರಿ ಬಿಡುತ್ತೇನೆ. ಪ್ರಚಂಡರು ಎನ್ನುವ ದಾನಗಳತೆಯನ್ನು ಪಡೆದವರು ನಾವು. ಬಾಲ್ಯದಲ್ಲಿಯೇ ಸಾಧನೆಯನ್ನು ಮಾಡಬೇಕೆನ್ನುವ ಉದ್ದೇಶವನ್ನು ಇರಿಸಿಕೊಂಡು ಕಾನೂನವನ್ನು ಸೇರಿದೆವು. ಅದನ್ನು ಕುರಿತು ತಪಸ್ಸನ್ನು ಆಚರಿಸಿದೆವು. ಮೆಚ್ಚಿದ ಬ್ರಹ್ಮದೇವ ಏನು ಬೇಕೆಂದು ಕೇಳಿದಾಗ ಎಣಿಸಿದ ಹೊತ್ತಿಗೆ ಎಣಿಸಿದ ಸ್ಥಳವನ್ನು ತಲುಪುವ ಹಾಗೆ ಮನೋವೇಗದಲ್ಲಿ ಸಂಚರಿಸುವಂತ ವರವನ್ನು ಪಡೆದೆವು. ಅದರೊಂದಿಗೆ ಬ್ರಹ್ಮದೇವ ಇತ್ತದ್ದೇನು
ಸರಳತೆ ಕೊಟ್ಟ ಅಖಂಡ ಬ್ರಹ್ಮಚಾರ್ಯ ಹಾಗೆ ಬ್ರಹ್ಮದಂಡವನ್ನಿಟ್ಟ. ಹೌದು, ಆ ಬ್ರಹ್ಮದಂಡವನ್ನು ಹಿಡಿದುಕೊಂಡು ಪಾತಾಳವನ್ನು ಸೇರಿದೆವು. ನರಗಾದಿಗಳ ಭೇಟಿಗೊಂಡೆವು. ದರದಿ ಬಾಲರ ಸೊಕ್ಕನ್ನು ಅಡಗಿಸಿದೆವು. ಏರಿದೆವು ನಾಕ ಶುಂಭನ ಆಳ್ವಿಕೆ ಕೊಟ್ಟ ಮಂತ್ರಿ ಕೊಟ್ಟ ಮಾಡಿದಾರಲ್ಲ ಅಂತೆ. ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳಬೇಕೆಂದು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದರೆ ಸುಮ್ಮನೆ ಆಡಲಿಕ್ಕೆ ಆಗುತ್ತಾ ಇತ್ತು. ಬಿಡ್ಲಿಲ್ಲ, ಅವನೊಂದಿಗೆ ಹೋರಾಟವನ್ನು ಮಾಡಿದೆವು. ನಾರದರ ಸಂಧಾನದಿಂದ ಸೇನಾಧಿಪತ್ಯ ನಮ್ಮದ್ದಾಯಿತು. ಸುಮ್ಮನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಂತೆ ತಡ ಸುಮ್ಮನಿಂದ ಆಜ್ಞೆ ಆಗಿದೆ. ಓಡಿ ಹೋದಂತಹ ಸುಮನಸರನ್ನು ಹಿಡಿಯಬೇಕೆನ್ನುವುದಾಗಿ ಹೀಗಾಗಿ ಧರೆಗೆ ಇಳಿದವರು ನಾವು. ಆದ್ರೆ ಇಲ್ಲಿ ಇಳಿದ್ರೆ ಬಾಧಿಸುವುದೇನು?
ಏನು ರುಚಿ ಏನು ರುಚಿ ಕದಂಬವನದಿಡಿಗಿ ಭರ್ಜರಿ ಬೇಟೆ ಇವ ಎಲ್ಲಿ ಹೋದ? ನನ್ನೊಂದಿಗೆ ಇದ್ದರಲ್ಲ ಪ್ರಾಣಿಗಳನ್ನು ಹೊಡೆದುಕೊಂಡು. ಓ ತಮ್ಮ, ಅಲ್ಲಿ ಪ್ರಾಣಿಗಳ ಮಧ್ಯೆಯಲ್ಲಿ ಯಾವ್ದು ಇದೆಯಾ? ನೀನೆಲ್ಲಿದ್ಯಾ ತಮ್ಮ, ಅಣ್ಣ? ಹಿಂದೆ ಸ್ವರ ಕೇಳ್ತಾ ಉಂಟು. ನನಗೆ ಸಹ ಇಲ್ಲೇ ಸ್ವರ ಕೇಳಿಸ್ತುಂಟು. ನೀನು ಹಿಂದೆ ತಿರುಗಿದ್ರೆ ನಾನು ಕಾಣ್ತೇನೆ. ಯಾರು? ಇಲ್ಲಿ ನೋಡು. ಓ, ನೀನು ಇಲ್ಲಿದ್ದೇವ? ಹೌದು. ನಾನು ನಿನ್ನನ್ನು ಆ ಕಡೆ ನೋಡು. ಈಗ ಏನು ಬೇಟ ಮಾಡಿದೆ ಅಣ್ಣ? ನನ್ನ ಹತ್ರ ಕೇಳುದು ಏನು ಬೇಟೆ ಮಾಡಿದೆ ಅಂತ. ಹೌದು ಅಣ್ಣ, ಬೇಟೆಗೆಂದು ಕಾಡಿಗೆ ಹೋದಾಗ ಕಾಂತಾರ ನೋಡ್ಬೇಕು. ಓಹೋ, ಬಹಳ ಸುಂದರವಾಗಿತ್ತು. ನೋಡಿದ್ಯಾ? ನೋಡಿದೆ. ಓಹೋ, ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುವುದಿಲ್ಲ. ಹೌದೌದು. ಮುಂದೆ ಮುಂದೆ ಹೋಗ್ತಿರೋ ಸಂದರ್ಭದಲ್ಲಿ ಕಾಣಿಸಿತು ಏನು? ಒಂದು ಜಿಂಕೆ. ಬಿಡ್ತೇನಾ? ಅದನ್ನು ಬಿಡ್ಲಿಲ್ಲ. ಅದರ ಬಾಲವನ್ನು ಹಿಡಿದೆ. ದರ 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 ಅಂತ ಹೇಳಿದೆ. ಒಂದು ಜಲಕ್ಕೆ ಬಾಡಿ. ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ. ರಕ್ತವನ್ನು ಕಟ 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 ಮಾಂಸವನ್ನು ಜಾಕಿದ್ದೆ, ಎಲುಬುಗಳನ್ನು ಕಟ್ಟು ಕಟ್ಟು ಮಾಡಿಟ್ಟಿದ್ದೇನೆ. ಓಹೋ, ಯಾರಿಗೆ? ಯಾರಿಗೆ? ಶುಂಭನಿಗೆ. ಅವನಿಗೆ ಕೊಂಡೋಗ್ಲಿಕ್ಕೆ ಕಟ್ಟು ಮಾಡಿ. ಹೌದು. ಓಹೋ, ಅಣ್ಣ, ನನ್ನ ಬೇಟೆಯ ವಿಚಾರವನ್ನು ತಿಳಿದುಕೊಂಡು ನಿನ್ನ ಬೇಟೆಯ ವಿಚಾರವನ್ನು ನಾನು ತಿಳಿದುಕೊಳ್ಳಬೇಕು. ಹೇಳು. ನನ್ನದು ಭರ್ಜರಿ ಬೇಟೆ. ಹೌದೇ? ದೊಡ್ಡವನಲ್ವ ನಾನು? ಯಾರು? ಈ ಸಣ್ಣದೆಲ್ಲ ಕಾಣ್ತದ ನನಗೆ? ಆಹಾ. ಕಾಣುವುದಿಲ್ಲ. ಮುಂದೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಗಜದ ಹಿಂಡು, ಅದರ ಮುಂದೆ ಇದ್ದ ಒಂದು ಆನೆಯ ಸೊಂಡಿಲನ್ನು ಹಿಡಿದೆ. ಮುಂದೆ ಸೊಂಡಿಲ್ಲ, ಹಿಂದೆ ಸೊಂಡಿಲ್ಲ, ಮುಂದಿನ ತನ್ನೆ ಹಿಂದಿದ ದರ ದರನೆ ತಿರುಗಿಸಿ ಎಲ್ಲ ಕಪ್ಪಳಿಸಿದೆ. ಅಲ್ಲಿಗೆ ಆನೆ ಹಸುನಿಗಿತ್ತು. ಒಮ್ಮೆಲೆ ಹಾರಿದ ನಾನು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಮಾಡಿ ಹಾಕಿದೆ. ಬೇರೆ ಬೇರೆ ಮಾಡಿದಿ. ಬೇರೆ ಬೇರೆ ಮಾಡಿಟ್ಟದು ತಿನ್ಲಿಕ್ಕೆ ಸುಲಭ ಆಗ್ತದಲ್ಲ. ಆಮೇಲೆ ಆರಂಭಿಸಿದ್ದು ಎಲ್ಲಿಂದ? ರಕ್ತದಿಂದ. ನೀನು ಘಟ ಘಟ ಅಲ್ಲ ಕೊಡ್ತಾ, ನಾನು ಸುರು 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 ಅಂತ ಹೇಗೆ ಹೇಗೆ ಸುರಿಯಿದ್ದೆ. ಸುರಿದೆ. ಸುರು ಸುರು ಎನ್ನುವುದಾಗಿ ಏನು ರುಚಿ ತಮ್ಮ. ಆಮೇಲೆ ಆನೆಯ ಮಾಂಸ ಞಾಮ 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 ಞಾಮ. ಅದು ಹಾಗೆತ್ತ ಶಬ್ದ? ಹಾಗಿತ್ತದು ಗಟ್ಟಿ ಚರ್ಮ ಅಲ್ವ? ನೀನು ಹೇಳಿದ ಸುಲಭದಲ್ಲಿ ತಿನ್ಲಿಕ್ಕಾಗ್ತದೆ. ಆ ರೀತಿ ಇರ್ತದೆ. ಆ ರೀತಿ ಮೆದ್ದೆ. ಇನ್ನು ಆನೆಯ ಚರ್ಮ ಉಳಿತಲ್ವಾ, ಅದನ್ನು ಹಾಗೆ ಇಟ್ಟಿದ್ದೇನೆ. ಯಾರಿಗೆ? ಉಳಿದ ಮಾಂಸವನ್ನೆಲ್ಲ ಅದರಲ್ಲಿ ಕಟ್ಟಿಟ್ಟಿದ್ದೇನೆ. ನೀನು ಇಟ್ಟಿದ್ದೆಲ್ಲ ಸುಮ್ಮನೆ ಹಾಗೆ ನಾನು ಇಟ್ಟಿದ್ದೇನೆ. ನನಗೇನಂತ ತಂದಿದ್ಯಾ? ನೀನು ತಿನ್ಲಿಲ್ವೇನು? ನಾನು ತಿಂದಿದ್ದೇನೆ. ನಿನಗೆ ತಮ್ಮನ ಮೇಲೆ ಪ್ರೀತಿ ಇಲ್ವಾ? ಅಲ್ಲ, ನಿನಗೆ ಅಣ್ಣನ ಮೇಲೆ ಪ್ರೀತಿ ಉಂಟಾ? ಕಟ್ಟು ಮಾಡಿ ತಂದಿದ್ದೇನೆ. ನಾ ಸಹ ತಂದಿದ್ದೇನೆ. ಹೌದಾ? ಇರ್ಲಿ, ಹಸಿವಾಗ ತಿನ್ಬಹುದು. ಹೌದು. ಇನ್ನು ಸಂಚಾರ ಮಾಡ್ಲಿಕ್ಕೆ ತುಂಬಾ ಉಂಟಲ್ವಾ? ಸಂಚಾರ ಮಾಡ್ಲಿಕ್ಕೆ ಇನ್ನು ತುಂಬಾ ಉಂಟು. ಮೊದಲೇ ತಡ ಆಗಿದೆ. ಹೌದು. ಇನ್ನು ತಡ ಮಾಡ್ಲಿಕ್ಕೆ ಬಿಡಬಾರ್ದು ನಾವು. ಈಗ ಏನು ಮಾಡು? ಇಷ್ಟು ಬೆವರ್ತುಂಟು ಅಣ್ಣ. ನೀನೊಂದು ಕೆಲಸ ಮಾಡಿ, ಇಲ್ಲಿ ನಿಂತಿದ್ದಲ್ಲ, ನಾನು ಅಲ್ಲಿ ಹೋಗಿ ಕೂತ್ಕೊಳ್ತೇನೆ. ಸ್ವಲ್ಪ ಗಾಳಿ ಹಾಕು. ಗಾಳಿ. ದೊಡ್ಡವ ನೀನು ನನಗೆ ಗಾಳಿ ಹಾಕು. ಈಗ ನಾನು ನಿನಗೆ ಗಾಳಿ. ನನಗೂ ಸಾಕಾಗಿದೆ. ಹೌದಾ? ಈಗ ಇಬ್ರಿಗೂ ಆಗುವುದಿಲ್ಲ. ಯಾಕೆ? ಉಪಾಯ ಹೇಳ್ಬೇಕು. ಹೌದು, ಉಪಾಯ ಏನ್ ಮಾಡುದು? ಮೊದಲು ನಾನು ದೊಡ್ಡವ ಅಲ್ವಾ, ಮಲಗ್ತೇನೆ. ನೀನು ಗಾಳಿ ಹಾಕು. ಆ ಬಳಿಕ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಆಗ ಪುನಃ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಆಗ್ಲಿಕ್ಕಿಲ್ವಾ? ಅದು ಎರಡಲ್ಲಿ ಕೂಡ ಮಲಗುವುದು ನೀನೆ, ನಾನು ಗಾಳಿ ಹಾಕುದು ಮಾತ್ರವಾ? ತಮ್ಮ ಅಲ್ವಾ, ಅಣ್ಣನ ಸೇವೆ ಮಾಡಬೇಕು. ಯಾರು? ನೀನು. ನಾನು ಬೇಟೆ ಮಾಡಿ ಸುಸ್ತಾಗಿದೆ ತಮ್ಮ ಅಣ್ಣ. ಹೌದಲ್ವಾ? ಇಬ್ಬರಿಗೂ ಗಾಳಿ ಬೇಕು. ಹಾಗಿದ್ರೆ ಒಂದು ಕೆಲಸ ಮಾಡುವ. ಏನ್ ಮಾಡುದು? ಮಾರುತನನ್ನು ಕರೆಯುವಲ್ಲ. ಅವನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟಾ? ಸುತ್ತಲು ನೋಡಂತೆ ಮರಗಳು. ಇಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ, ತಗ್ಗುರ ದೇಶ. ಈಗ ಒಂದು ಯೋಚನೆ ಹೊಡೆದದ್ದು. ಹೇಗೆ? ಅವರನ್ನೇ ಹುಡುಕಿಕೊಂಡು ಬಂದದ್ದು. ಅವ ಹೇಗೆ ಬರ್ತಾನೆ? ಇಲ್ಲಿ ಹೇಗೆ ಬರ್ತಾನೆ? ಹಾಗಿದ್ರೆ ಇನ್ನೊಂದು ಯೋಚನೆಯನ್ನು ಮಾಡುವ. ಕಾಣುತ್ತಾ ಉಂಟಲ್ಲ ತುಹಿನಾದ್ರಿ ಅದು ತಂದದಿ, ಅದನ್ನು ಏರಿಕೊಂಡು ಸಂಪಾದಕ ತಂಗಾಳಿಗೆ ಮೈಯೊಡ್ಡಿ ನಿಲ್ಲು. ತಳುವದ ಸಮಯದಲ್ಲಿ ತಳುವದ ಸಮಯದಲ್ಲಿ ಎಂತ ಗಾಳಿ, ಎಂತ ನಲವಿನಿಂದಯ್ಯ
ಕುಳಿತು ಸ್ವಲ್ಪ ಸ್ವಲ್ಪ ಕೇಳ್ತಾ ಉಂಟು. ನಲವಿನಿಲ್ದು ಯಾಲಿಯಲಿ ದೇವಿಯು ತಾಯಿ ಕುಳಿತು ಆಡುತ್ತೀಗ ಗಾಯಣವ ಆಲಿಸುತ್ತ ಆಲಿಸುತ್ತ ಗಾಯಣವ ಏನಿದು? ಪಾಡುತ್ತ ನೆಲವಿನಿಂದು ಯಾಲಿಯಲಿ ದೇವಿಯುತ ಕುಳಿತು ಪಾಡುತ್ತೀಗ ಗಾಯನವ ಏನಿದು? ಆಗ 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 ಆಗುವುದಿಲ್ಲ. ಹೊರಟು ತಮ್ಮ
ದಣಿವಾದ್ರೂ ಕುಣಿಯುವ ಅಂತಲೇ ಆಗ್ತದೆ. ಗಾಯನ ಹೌದೌದು. ತಂಪಾದ ತಂಗಾಳಿಗೆ ಮೈಯೊಡ್ಡಿ ನಿಂತಹ ಸಂದರ್ಭ, ಕರ್ಣಗಳಿಗೆ ಆಲಿಸಿತ್ತು ಈ ಸುಮಧುರ ಗಾಯನ. ಈ ಘೋರವಾದ ಕಾಂತಾರದಲ್ಲಿ ಇಂತಹ ಅನುರಾಗವಾದ ಅಲೆಯನ್ನೆಬ್ಬಿಸುವಂತಹ ಗಾಯನ ಯಾರದಾಗಿರ್ಬೋದು ತಮ್ಮ? ಹಾ 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 ತಿಳಿಯಿತು ತಿಳಿಯಿತು. ಇದು ಅವಳೆ ಯಾರವಳು? ಬ್ರಹ್ಮನ ರಾಣಿ, ಪುಸ್ತಕ ಪಾಡಿ, ನೀಲವಾಣಿ, ಸುಭಾಷಿಣಿ ಎಂದೆನಿಸಿದಂತಹ ವೀಣಾ ಪಾಣಿ. ಆ ರಾಣಿ ವಾಣಿಯೇ ಇವಳು. ಆಗಿರ್ಲಿಕ್ಕಿಲ್ಲ. ಯಾಕೆ ಯಾಕೆ? ಅವಳು ಬ್ರಹ್ಮನನ್ನು ಬಿಟ್ಟು ಬರುವುದಿಲ್ಲ. ಒಂದು ವೇಳೆ ಬ್ರಹ್ಮನನ್ನು ಬಿಟ್ಟು ಬಂದರೆ ಅವನು ಸೃಷ್ಟಿ ಮಾಡುವಂತ ಜೀವರಾಶಿಗಳಿಗೆ ಒಂದ ಕೈ ಇರುವುದಿಲ್ಲ, ಇಲ್ಲ ಇದ್ರೆ ಕಾಲು ಇರುವುದಿಲ್ಲ. ಎಲ್ಲ ಇದ್ದವರಿಗೆ ನಿನ್ನಂತವರಿಗೆ ತಲೆ ಸರಿ ಇರುವುದಿಲ್ಲ. ನಿನಗೆ ಸರಿ ಉಂಟಾ? ಏನಾದ್ರೂ ಒಂದು ಲೋಪ ಆಗ್ತದೆ, ಹಾಗೆ ಸೃಷ್ಟಿ ಕಾರ್ಯದಲ್ಲಿ ತೊಡಕಾಗುತ್ತದೆ. ವಾಣಿ ಇರಲೇಬೇಕು ಎನ್ನುವುದಾಗಿ ಆಡ್ತಾ ಇದ್ದೆ. ಅದು ಹೌದು, ಅದನ್ನು ಯೋಚನೆಯೇ ಮಾಡಲಿಲ್ಲ. ಈಗ ಅವಳಲ್ಲದೆ ಹೋದ್ರೆ ಬೇರೆ ಯಾರಿರ್ಬೋದು? ತಮ್ಮ ತಮ್ಮ ಯಾರಾಗಿರ್ಬೋದು ಯೋಚಿಸುವುದು. ಈಗ ತಮ್ಮ ನಾನು ಅದಿಷ್ಟು ಕುಣಿದು ತಮ್ಮ ಯಾರಂತ ಗೊತ್ತಾಗುವುದಿಲ್ಲ. ಅಷ್ಟು ಸಂತೋಷವಾಗಿದ್ದೇನೆ. ನಾನು ಹೇಳಿದ್ದನ್ನೇ ಪುನರಾವರ್ತನೆ ಮಾಡಿದಲ್ಲ. ತಮ್ಮ ಯಾರಿರ್ಬೋದು? ಇರಲಿ, ಇವನಾಗಿರಬಹುದು. ಯಾರು? ನನ್ನ ಯೋಚನೆಗೆ ಬಂದದ್ದು ಇವನೇ.
ಏನು ಕಾಲ? ಯಾರು ಯಾರು ಎಂಬುದಾಗಿ ಯೋಚಿಸುತ್ತಿರುವಾಗ ನನ್ನ ತಲೆಗೆ ಒಂದು ಬಂತು. ಯಾರು ಯಾರು? ನಾರದ. ನಾರದ? ನಿನಗೆ ತಲೆ ಸಾರಿ ಉಂಟು? ಯಾಕೆ? ಆಗ ನನಗೆ ಹೇಳಿದ್ಯಲ್ಲ, ಈಗ ನಿನಗೆ ತಲೆ ಸಾರಿ ಇಲ್ಲ. ಯಾಕೆ? ಮುಕ್ಕಾಲು ಮೂರು ಗಳಿಗೆ ಅಲ್ಲಿ ಮೂರು ಲೋಕವನ್ನು ಸಂಚರಿಸುವ ಆತ ಒಂದೇ ಕಡೆಯಲ್ಲಿ ಇಷ್ಟು ಹೊತ್ತು ಕುಳಿತು ಹಾಡು ಹಾಡ್ಲಿಕ್ಕೆ ಉಂಟವ? ಆಗ್ಲಿಕ್ಕಿಲ್ಲ ಅವನು. ಮತ್ತೆ ಯಾರು ಇರ್ಬಹುದು? ಅವ ತುಮ್ಮೂರ ಇರ್ಬೋದಾ? ಯಾರು? ಕುದುರೆ ಮುಖದವ. ಅವನು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಎಷ್ಟು ಹೊತ್ತಾಗ್ಬೋದು? ಅದು ಹೌದು. ಅವ ಇಲ್ಲಿಗೆ ಬಂದ್ರೆ ಸುರರ ಸುಳಿವು ಸಿಗ್ತದೆ, ಬರ್ಲಿಕ್ಕಿಲ್ಲ ಅವ. ಹಾಗಾದ್ರೆ ಅವನು ಅಲ್ಲ ಇವನು ಅಲ್ಲ. ಅವನಲ್ಲ ಇವನಲ್ಲ, ಆಕೆ ಅಲ್ಲ ಈಕೆ ಅಲ್ಲ, ಮತ್ತೆ ಯಾರು? ಯಾರು ಹುಡುಕಬೇಕಲ್ವಾ? ಕೇಳುತ್ತಾ ಉಂಟಲ್ಲ ಸ್ವರ, ನನ್ನ ಬಿಟ್ಟು ನಡೆಯುವ ನಡೆತರಲು ಮುಂದಕ್ಕೆ ಹೊರ ಬಿರಿದು ನಡೆತರಲು ಮುಂದಕ್ಕೆ ತನುವಿನ ಪರಿಮಳವು ನಾಲಿಗೆಗೆ ತೂಕಲು ತನುವಿನ ಪರಿಮಳ ನಾಲಿಗೆಗೆ ತೂಕಲು ಅರದಿ ಕೌತುಕವಿಂದು ಪರಿಮಳ ಬಿಡಿದು ಮುಂಬರಿಗೆ ಕೂಗಿದಳು ಯಾರಿಯ ದುರ್ಗಾಂಬಿಕೆ ಕೂಗಿದೈ ಹುಯ್ಯಾಲಿಯ ಓದಿಸಿ ಬರುತ್ತಾ ಕಂಡನು ಸ್ವರ್ಣದಿಯಾನಿ ದೇವಿಯೋ ಪಾಡುತ್ತಿಗ ಗಾಯನವೋ
ಪ್ರಕಾಶ. ಪರಿಮಳವನ್ನು ಹುಡುಕಿದ್ರೆ ಸಿಕ್ಕಿದ್ದು ಪ್ರಕಾಶ. ಪ್ರಕಾಶವನ್ನು ಹಿಡಿದು ಮುಂದುವರಿದರೆ ಕಾಣುತ್ತಾ ಇರುವುದು ತರುಣಿಯೋರ್ವಳು ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಜೀಕುತ್ತಾ 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 ಎಷ್ಟು ಜೀಕುತ್ತಾ ಮುಂದೆ ಹೋಗ್ಲಿ ಜೀಕುತ್ತಾ ಇದ್ದಾಳೆ ತಮ್ಮ. ಅದನ್ನು ನೋಡುವಾಗ ನೋಡಬೇಕು ನೋಡಬೇಕು ಅಂತಲೇ ಅನಿಸುತ್ತೆ. ಅಷ್ಟು ಸುಂದರವಾಗಿ ಜೀಕುತ್ತಾ ಇದ್ದಾಳೆ. ಆದ್ರೆ ಯಾರಿರಬಹುದು ಅನ್ನುವುದು ಗೊತ್ತಾಗುತ್ತಾ ಪ್ರಶ್ನೆ. ಹೌದು, ಆದ್ರೆ ಇವಳನ್ನು ನೋಡುವಾಗ ಹೊಗಳಬೇಕು, ನುಡಿ ಮುತ್ತುಗಳನ್ನು ಆಡಬೇಕು ಎನ್ನುವುದಾಗಿ ಮನಸ್ಸಿಗೆ ಅನಿಸುತ್ತಾ. ಹೊಗಳಬೇಕಾ? ಮಂದ ಗಮನೆ ಮಂದಹಾಸದ ವಿಲಾಸಮಂ ಕುಂದರದನೆಯ ಕುಂದದ ವಯವದ ಸೌಂದರ್ಯ ಚಂದನ ಸುಗಂಧಿನಿಯ ಚಂದ್ರಾಸದ ಸಕಂ ಬಂದುಗೆ ತುಟಿಯಳ ಬಂಧುರತೆಯ ಸಿಂಗರಮಂ ಚಕ್ರಲೋಕದ ಚಲುವೆ ಎಂದದ ನಿಲುವಂ ಮನ್ಮಥನ ಅರಸಿಗೂ ಹೆಚ್ಚಿನ ರೂಪರಾಶಿಯಂ ಎಂತು ಬಣ್ಣಿಸಲಿ ಇವಳ ರಮಣೀಯಕವಾದಂತಹ ಚೆಲುವಂ. ಆಹಾ, ಇಷ್ಟೇ ಸಾಕಾಗುವುದಿಲ್ಲ. ಚೆಲುವಿನ ರಕವೋ ವಿಟರ ಪುಣ್ಯದ ಪರಿಣತೆಯು ಕಾಮುಕ ಭಾವದ ಕಲ್ಪನಾ ಫಲವು ಸ್ಮರ ವಿಜಯ ಧ್ವಜವು ಲೋಕ ಸೌಂದರ್ಯದ ಗಣಿಯೋ ಚಿತ್ತ ಕಮಲವನ್ನು ಅರಳಿಸುವ ಚಂದ್ರಿಕೆಯೋ ರನ್ನದ ಪುತ್ತಳಿಯೋ ಚಿನ್ನದ ಬೊಂಬೆಯೋ. ಆಹಾ, ಇವಳನ್ನು ಹೊಗಳದ ಪದಗಳೇ ಸಾಲುತ್ತಾ ಇಲ್ಲ ತಮ್ಮ. ಈಗ ನಿನ್ನದೇನಾದ್ರೂ ಹೊಗಳುವ ಕಾರ್ಯಕ್ರಮ ಉಂಟಾ? ಎಷ್ಟು ಹೊಗಲಿ, ನನ್ನನ್ನು ಒಮ್ಮೆ ಆದ್ರೆ ಹಾಗೆ ಕೂಡ ಹೊಗಳಿದ್ಯಾ? ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಸಾಕು, ಮೊದಲು ಹಾಗೆ ಅವಳು ಹೀಗೆ. ಇಷ್ಟು ವರ್ಷದಿಂದ ನಿನ್ನೊಟ್ಟಿಗಿದ್ದೇನೆ, ನನ್ನದನ್ನು ಒಮ್ಮೆ ಆದ್ರೂ ಹೊಗಳಿದ್ಯಾ? ಮೊದಲು ನೋಡಿದಲ್ವ, ಅದಕ್ಕೆ ಒಂದು ಹೊಗಳಿದ್ದು. ಹಾಗೆ ನಿನ್ನನ್ನು ಮೊದಲು ನೋಡೋದು ಹೊಗಳಿರ್ಬೇಕು, ನನಗೆ ನೆನಪಿಲ್ಲ, ಸಣ್ಣದಿದ್ದೆ. ಹಾಗೆ ಹೊಗಳುವ ಅಂತ ಅನಿಸಿತ್ತು. ಇವಳನ್ನು ನೋಡುವಾಗ ಏನೋ ಒಂದು ಭಾವನೆ. ನೀ ಸ್ವಲ್ಪ ಅಲ್ಲಿ ಕೂತ್ಕೋ. ಯಾರು? ಇನ್ನು ಅತ್ತಿಗೆ ಅಲ್ಲಿ ನಾನೊಮ್ಮೆ ಮಾತನಾಡಿ. ನೀನು ಮಾತಾಡ್ಬರ್ತೀಯಾ? ತಮ್ಮ ಇಲ್ಲಿ ಬರ್ತದೆ, ಅಲ್ಲಿ ಬರುವುದಿಲ್ಲ. ಪ್ರಾಣಿ ಅಲ್ಲ ತಮ್ಮ, ಅಲ್ಲಿ ಮಾತು ಬರುವುದಿಲ್ಲ. ಯಾರಿಗೆ? ನನಗೆ. ಈಗ ಅದು ಶಬ್ದ ಮಾಡಿದೆ ನೀನಾ? ನಾನು ಯಾವ್ದು ಪ್ರಾಣಿ ಮಾತೇ ಬರ್ತಾ ಇಲ್ಲ ತಮ್ಮ. ನಿನಗ ನಿಮಗೆ ತಲೆ ಸಂಬಂಧ ಏನು ಮಾತಾಡ್ಲಿಕ್ಕೆ ಹೋಗಿದ್ಯಲ್ಲ, ನಮಗೆ ಆಗ್ತದ? ಬ್ರಹ್ಮದೇವ ಕೊಟ್ಟಂತ ವರವಿದೆ. ಬ್ರಹ್ಮಚರ್ಯ, ಅಖಂಡವಾದ ಬ್ರಹ್ಮಚರ್ಯವನ್ನು ಪಾಲಿಸಬೇಕೆಂದು ಬ್ರಹ್ಮದೇವನಾಡಿದ್ದಾನೆ. ಈಗ ಮುಂದೊತ್ತಿ ನಡೆದೇವು ಅಂತ ಆದ್ರೆ ನಮ್ಮ ತಲೆ ಹೋಗುದು. ಹೌದು, ಹೀಗಾಗಿ ಸರಿಯಾಗಿ ನೋಡು, ಆಯುಧ ಪಾಣಿಯಾಗಿದ್ದಾಳೆ ಈ ಧೀರ ನಾರಿ. ನಮ್ಮನ್ನು ಶುಂಭನಿಗೆ ಸರಿ ಬಿಡುವುದಲ್ಲ, ಆತನಿಗೆ ವಿಚಾರ ತಿಳಿಸಬೇಕು. ನಮ್ಮಯ ಶುಂಭ ನಮ್ಮಯ ಶುಂಭ ತಿಳಿದು ನೋಡಲಿಗೆ ಮಾಡಿಡಿ ತಿಳಿದು ನೋಡಲಿಕ್ಕೆ ಮಾಡಿಗೆ ಶುಂಭನಾದಿಯಳು ನಮ್ಮೊಡೆಯ ಶುಂಭನ ಆಜ್ಞೆ ಆಯಿತು. ಕದಂಬ ಕಾಂತಾರದಲ್ಲಿ ಸುಂದರಿಯಾದ ತರುಣಿಯೋರ್ವಳು ವಿಹರಿಸುತ್ತಾ ಇದ್ದಾಳೆ. ಆಕೆಯ ಸೌಂದರ್ಯವನ್ನು ಕಂಡು ನಾನು ಮಾರು ಹೋಗಿದ್ದೇನೆ. ಹಾಗಾಗಿ ಸುಗ್ರೀವ, ನಿನ್ನ ಸುಮಧುರವಾದ ಮಾತುಗಳಿಂದ ಆಕೆಯನ್ನು ಒಲಿಸಿ ಶೋಣಿತಾಪುರಕ್ಕೆ ಕರೆದುಕೊಂಡು ತಾ ಎಂದು ಆಜ್ಞೆ ಇಟ್ಟಿದ್ದಾರೆ. ಆಶ್ಚರ್ಯವಾದರೂ ಪ್ರಭುವಿನ ಆಜ್ಞೆಗೆ ಇಲ್ಲ ಎಂದು ಹೇಳುವಂತಿಲ್ಲವಲ್ಲ ನಾನು. ಆ ಕಾರಣಕ್ಕಾಗಿ ಈ ಘೋರ ಕಾಂತಾರಕ್ಕೆ ಬಂದು ಸೇರಿದ್ದೇನೆ. ಸದಾ ಕಾಲವು ಹಗಲಿನ ಹೊತ್ತಿನಲ್ಲೂ ರಾತ್ರಿಯಂತೆಯೇ ಭಾಸವಾಗುವ ಸೂರ್ಯನ ರಶ್ಮಿಯು ಪ್ರವೇಶಿಸಲು ಸಾಧ್ಯವಾದ ದಾನವ ಕುಲದಲ್ಲಿ ಹುಟ್ಟಿದಂತಹ ನಮಗೂ ಏಕಾಂಗಿಯಾಗಿ ಬರಲು ಅಂಜಿಕೆಯಾಗುವ ಈ ಕಾಡಿನಲ್ಲಿ ತರುಣಿಯೋರ್ವಳು ವಿಹರಿಸುತ್ತಾ
ಆಶ್ಚರ್ಯದ ವಿಚಾರವಲ್ಲವೇ? ಅದೇನೇ ಇರಲಿ, ಅಪ್ಪಣೆ ಆಯಿತು ಎಂದು ಬಂದು ನೋಡಿದಾಗ ನಾನೇನನ್ನು ಕಾಣುತ್ತಾ ಇದ್ದೇನೆ? ಸದಾ ಕಾಲವು ಗಾಢಾಂಧಕಾರದಿಂದ ತುಂಬಿರುವಂತಹ ಈ ಕದಂಬ ಕಾಂತಾರ ಇಂದು ಕೋಟಿ ಸೂರ್ಯನ ಪ್ರಭೆಯಿಂದ ಪ್ರಜ್ವಲಿಸುತ್ತಾ ಇದೆ. ಅಷ್ಟು ಮಾತ್ರವೇ ಕಾಣಬಾರದೆ ಹಿಂಸ್ರ ಮೃಗಗಳು ಕೂಡ ತಮ್ಮ ಜನ್ಮಜಾತ ಗುಣವನ್ನು ಮರೆತು ಸಾಧು ಪ್ರಾಣಿಗಳಂತೆ ವರ್ತಿಸುತ್ತಾ ಇದ್ದಾವೆ. ಇದಕ್ಕೆ ಕಾರಣವೇನು? ಈ ಪ್ರಭೆಯ ಮೂಲ ಎಲ್ಲಿ ಎಂದು ಅರಸುತ್ತಾ ಬಂದರೆ ಶಿವ ಶಿವ, ನಾನೇನನ್ನು ಕಾಣುತ್ತಾ ಇದ್ದೇನೆ? ಆದಿಯೇ ಇಲ್ಲದ ಅಂತರಿಕ್ಷದಿಂದ ಇಳಿದು ಬಂದಂತಹ ಕನಕದ ಉಯ್ಯಾಲೆಯಲ್ಲಿ ಸುಂದರಿಯಾದ ತರುಣಿಯವಳನ್ನು ಕಾಣುತ್ತಾ ಇದ್ದೇನಲ್ಲ. ಹಸನ್ಮುಖಳಾಗಿ ಸುಮಧುರ ಗಾಯನವನ್ನು ಪಾಡುತ್ತಾ ಉಯ್ಯಾಲೆಯಲ್ಲಿ ಜೀವಿಸುತ್ತಾ ಇದ್ದಾಳೆ. ಈಕೆಯನ್ನು ಶುಂಭ ಬಯಸಿದನೆ? ಇಲ್ಲ ಇಲ್ಲ, ಯಾಕೆ ಈ ರೀತಿಯಾಗಿ ಮತಿಭ್ರಮಣೆಯಾಯಿತು ನಮ್ಮ ಪ್ರಭುವಿಗೆ? ಈ ವಯಸ್ಸಿನಲ್ಲಿಯೂ ಸ್ಮರಣಂಬಿಗೆ ಬಲಿಯಾದನೆ ಆತ. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬ ಮಾತು ನಿಜವಾಗುವ ಸಮಯ ಬಂತೆ. ಈಕೆ ಶುಂಭನಿಗೆ ಸಿಕ್ಕುವಳೆ? ಸಿಕ್ಕುವಳೆಗೆ ದಾನವಾಗಿ ಸಿಕ್ಕಲು ಜಗವನ್ನು ತೈನಯ ಕುಕ್ಕಿಯೊಳಗಿರಿಸುತ್ತ ನಿತ್ಯದಿ ತಲಗುತ್ತಿಗ ಮಕ್ಕಳಾಟಿಕೆಯಾಯ್ತು ಮಕ್ಕಳಾಟಿಕೆಯಾಯ್ತು ನಮಗೆ ಮಾನ್ಯವಲ್ಲ, ನಮಗೆ ಮಾನ್ಯವಲ್ಲ. ಸಿಕ್ಕುವಡಿಗೆ ತಾನವಗೆ ಸಿಕ್ಕರೋದ ಕೊವಡಿಗೆ ಸಿಕ್ಕುವಡಿಗೆ ದಕ್ಕುವಂತಹ ಸಾಮಾನ್ಯ ಮಾನವೀಯ ಈಕೆ ಅಲ್ಲವಲ್ಲ. ಈ ತ್ರೈ ಜಗವನ್ನು ತನ್ನ ಉದರದಲ್ಲಿರಿಸಿಕೊಂಡು ಅದನ್ನು ನಿಯಂತ್ರಿಸುವ ಪಾಲಿಸುವ ಜಗನ್ಮಾತೆಯಲ್ಲವೇ ಈಕೆ. ಈಕೆಯನ್ನು ಬಯಸಿದ್ದು ನಮ್ಮ ಮಕ್ಕಳಾಟಿಕೆ ಅಲ್ಲದೆ ಮತ್ತೇನು? ಯಾಕೆ ಶುಂಭನಿಗೆ ಈ ಬುದ್ಧಿ ಏಕೆ? ಓಹೋಹೋ, ಇದು ಮಾತೆ ಮಾಡಿಸಿದ್ದು. ಇಲ್ಲವಾದಲ್ಲಿ ಪ್ರಾಜ್ಞನಾದ ಶುಂಭಾಕ್ಯನು ಈ ರೀತಿಯಾಗಿ ಮತಿವಿಹೀನನಾಗಿ ವರ್ತಿಸುವುದಕ್ಕೆ ಸಾಧ್ಯವೇ? ಇರಲಿ, ಒಡೆಯನ ಆಜ್ಞೆಯಾಗಿದೆ, ಏನೂ ಮಾಡುವಂತಿಲ್ಲ. ಮಾತೆಯನ್ನೇ ಮಾತನಾಡಿಸುತ್ತೇನಂತೆ. ಅಮ್ಮ, ವನು ಕರುಣದೋಳಿಂದು ವನದಲ್ಲಿ ಕುಳಿತಿಗೋ ವನದಲ್ಲಿ ಕುಳಿತಿಗೋದಿಗೆ ನಗೆ ಬೇಡುವೆಗುಂದ ಸಡುಮದ ವಲ್ಲಿದು ನಿನಗೆ ಬೇಡುವೆಗುಂದ ಅದು ಜೀ
ಹೆಚ್ಚಿನ ಗೌರವಯುತವಾದ ಶಬ್ದ ಬೇರೊಂದುಂಟೆ ಮಾತೆ? ಖಂಡಿತ ಇಲ್ಲ. ಆ ಭಾವನೆಯಿಂದಲೇ ನಿನ್ನನ್ನು ತಾಯಿ ಎಂಬುದಾಗಿ ಸಂಬೋಧಿಸಿದೆನಮ್ಮ. ಅಮ್ಮ, ಈ ಘೋರವಾದ ಕಾಂತಾರದಲ್ಲಿ ದಾನವ ಕುಲದ ನಮಗೂ ಬರುವಲು ಹೆದರಿಕೆಯಾಗುತ್ತದಮ್ಮ. ಅಂತಹುದರಲ್ಲಿ ನೀನೋರ್ವಳಿ ಏಕಾಂಗಿಯಾಗಿ ವಿನೋದದಲ್ಲಿ ವಿಹರಿಸುತ್ತಿರುವೆ ಎಂದಾದರೆ ಖಂಡಿತವಾಗಿಯೂ ನೀನು ಸಾಮಾನ್ಯ ಸ್ತ್ರೀ ಅಲ್ಲ ಎಂಬುದು ನನ್ನ ಮನಸ್ಸಿಗೆ ಅರಿವಾಗಿದೆ ತಾಯಿ. ನಿನ್ನ ಎದುರಲ್ಲಿ ಬಂದು ಮಾತನಾಡುತ್ತಿರುವವ ನಾನು ಯಾರೆಂದು ಭಾವಿಸಿದೆಯಾ? ಈ ಕದಂಬವನವು ಸೇರಿದಂತೆ ಈ ಭೂಭಾಗದ ಒಡೆಯನಾದ ಶುಂಭಾಖ್ಯನ ಆಪ್ತನಮ್ಮ ನಾನು. ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಅಮ್ಮ, ನಮ್ಮೊಡೆಯ ಶುಂಭನಾದರೂ 3 ಲೋಕಗಳನ್ನು ತನ್ನ ಅಂಕಿತದಲ್ಲಿ ಇರಿಸಿಕೊಂಡಂತಹ ಮಹಾಬಲಾನ್ವಿತ. ಆತನ ಪರಾಕ್ರಮಕ್ಕೆ ಎದುರಾದ ಯೋಗ್ಯತಾವಂತರು ಬೇರಾರೂ ಇಲ್ಲವಮ್ಮ. ಹಾಗಾಗಿ ಈ ಹೊತ್ತಿಗೆ ನಮ್ಮ ಒಡೆಯನಾದ ಶುಂಭ ಆತನ ಯೋಗ್ಯತೆಗೆ ತಕ್ಕುದಾದಂತಹ ಅರಸುವಿಕೆ ಎನ್ನುತ್ತಾನೆ. ಆ ಕಾಲಕ್ಕೆ ಸರಿಯಾಗಿ ನೀನು ಕದಂಬ ಕಾಂತಾರದಲ್ಲಿ ವಿಹರಿಸುತ್ತಿರುವೆ ಎಂಬ ವಿಚಾರವನ್ನು ತಿಳಿದಂತಹ ಆತ ನಿನ್ನನ್ನು ವಿವಾಹವಾಗುವ ಉದ್ದೇಶದಿಂದ ನಿನ್ನನ್ನು ಒಲಿಸಿ ಶೋಣಿತಾಪುರಕ್ಕೆ ಸಕಲ ರಾಜ ಮರ್ಯಾದೆಯಲ್ಲಿ ಕರೆತರಲು ನನ್ನನ್ನು ಕಳುಹಿಸಿದ್ದಾನಮ್ಮ. ತಾಯಿ, ಮಣಿಮಯವಾದ ರಥವು ಸಿದ್ಧವಾಗಿ ನಿಂತಿದೆ. ಅಮ್ಮ, ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಇಡೀ ಧನುಜ ಕುಲಕ್ಕೆ ಪಿತ ಸಮಾನನಾದ ಆ ಶುಂಭಾಖ್ಯನನ್ನು ನೀನು ವರಿಸಿದೆ ಎಂದಾದರೆ ನಮಗೆ ಮಾತೃ ಸ್ಥಾನದಲ್ಲಿ ನಿಲ್ಲುವೆ. ನಮಗೆ ಮಾತೆಯಾಗಿ ನಮ್ಮನ್ನು ಪಾಲಿಸಬೇಕು ತಾಯೇ, ಪಾಲಿಸಬೇಕು. ಈ ನಡರಿದರೆ ಎಮ್ಮ ಭಾತಿಯ ಕೂತ ಶುಭಾದುರಗಿ ನೀಡುವ ಕೂತ ಇಲ್ಲೆಂದೆಣಿಸಿ ಕೇಳುವಳಂದು. ಏನು ಆಶ್ಚರ್ಯವಿದು! ಸುಗ್ರೀವನಾಡಿದಂತಹ ಮಾತುಗಳನ್ನು ಆಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗಿಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ಅಳಿದರೆಂದಾದರೆ ನನ್ನ ವಿಚಾರವನ್ನು ಶುಂಭನಿಗೆ ತಿಳಿಸುವುದಕ್ಕೆ ದೂತನನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ 2 ಶಕ್ತಿಯನ್ನು ಹೊಂದಿದವಳು ನಾನು. ಆ ದೂತರಿಂದ ಕರುಣಾ ರಸವನ್ನು ಬೀರಿತನೆ ಎಬ್ಬಿಸುತ್ತೇನಂತೆ ಹೇಳ. ಅಯ್ಯಯ್ಯೋ, ಇದೇನಾಗಿ ಹೋಯಿತು? ಮಾತೆಯನ್ನು ಕಂಡು ಶುಂಭಾಖ್ಯನ ಕುರಿತು ಮಾತನಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾತೆಯ ಮುಖದಲ್ಲಿ ನಗೆಯೊಂದು ಮೂಡಿತು. ಆ ನಗೆಯನ್ನು ನೋಡುತ್ತಿದ್ದಂತೆ ನಿಂತಲ್ಲೇ ದುಪ್ಪನೆ ಬಿದ್ದೆನಲ್ಲ ನಾನು. ಬಿದ್ದದ್ದು ಮಾತ್ರ ಗೊತ್ತು. ಆ ನಂತರ ಯಾವುದೋ ಬೇರೊಂದು ಲೋಕದಲ್ಲಿ ಇದ್ದಂತೆ ಭಾಸವಾಯಿತು. ಭಾಸವಾದದ್ದು ಮಾತ್ರವಲ್ಲ, ನನ್ನ ಹಿಂದಿನ ಕಾಲದ ಅದೆಷ್ಟೋ ಮಂದಿಯನ್ನು ನಾನು ಕಂಡೆ. ಸಹಸ್ರ ಸಂಖ್ಯೆಯಲ್ಲಿ ಕೂಡಿದ್ದಂತಹ ಮನು ಮುನಿಗಳು, ದೇವೇಂದ್ರಾದಿ ದಿಕ್ಪಾಲಕರು, ತ್ರಿಮೂರ್ತಿಗಳು, ದ್ವಾದಶಾದಿತ್ಯರು, ಸೂರ್ಯರು, ಚಂದ್ರರು, ನವಗ್ರಹಗಳನ್ನು ನಾನು ಕಂಡೆನಲ್ಲ. ಇಡೀ ಬ್ರಹ್ಮಾಂಡವೇ ಒಂದು ಕೇಂದ್ರದ ಸುತ್ತ ಚಕ್ರಾಕಾರವಾಗಿ ತಿರುಗುತ್ತಾ ಇತ್ತು. ಆ ಕೇಂದ್ರದ ಮಧ್ಯಭಾಗದಲ್ಲಿ ಸ್ತ್ರೀ ಸ್ವರೂಪವೊಂದನ್ನು ಕಂಡೆ. ನನ್ನ ಮಾಂಸ ಚಕ್ಷುಗಳಿಂದ ಯಾವ ಸ್ತ್ರೀ ರೂಪವನ್ನು ಕಾಣುತ್ತಾ ಇದ್ದೇನೋ ಅದೇ ಮಾತೆಯನ್ನು ನಾನಲ್ಲಿ ಕಂಡೆನಲ್ಲ. ಅದಾದ ಮರುಕ್ಷಣದಲ್ಲಿ ಮತ್ತೊಮ್ಮೆ ಬಿದ್ದ ಅನುಭವ. ಕಣ್ತೆರೆದು ನೋಡಿದಾಗ ಆ ದಿವ್ಯ ರೂಪ ನನ್ನೆದುರು ಬಂದು ನಿಂತಿದೆ. ಹಾಗಿದ್ದಲ್ಲಿ ನನಗೆ ಪುನರುಜ್ಜೀವನ ಕೊಡಿಸಿದ ಹೀಗೆ ಸಾಮಾನ್ಯದವಳದ್ದು ಖಂಡಿತ ಅಲ್ಲ. ನಿಗ್ರಹಾನುಗ್ರಹ ಶಕ್ತಿಯುಳ್ಳ ಈಕೆ ಜಗನ್ಮಾತೆ. ಅಮ್ಮ, ಆದಿಮಾಯೆ,
ಅಧಿಕ ಚುಂಬಕೆನೆಂದು ಅದನ್ನೆಲ್ಲವ ಮೊದಲಿಸಿರಿ ವಿವಿಧ ಬೇಡಯಾಗಿ ಹೆದರದಿರು ಸುಗ್ರೀವ, ಹೆದರದಿರು. ಧನ್ಯಳಾದೆ ತಾಯಿ. ನನ್ನ ಕರುಣ ಕಟಾಕ್ಷದಿಂದ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ಹೋಗಿ ಸಜ್ಜನ ನೆನೆಸಿಕೊಂಡಿದ್ದಿ ಕಂದ. ಶುಂಭನ ಮಾತನಾದಂತಹ ಸುಗ್ರೀವ ತಾನೇ ನೀನು? ಹೌದಮ್ಮ. ವಿಷಯವನ್ನು ಹೇಳುವುದಕ್ಕೆ ಬಂದವಲ್ವೇ? ಖಂಡಿತ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗವನ್ನು ಅಭಿಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಅಂತವರ ಕೊರಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎಂಬುದಾಗಿ. ಓಹೋ. ಕೊನೆಯದಾಗಿ ಹೇಳುತ್ತಾ ಇದ್ದೇನೆ ಕಂದ. ಏನಮ್ಮ ಅದು? ಶುಂಭನಾಗಲಿ ಏನೇ ಶುಂಭನಾಗಲಿ ಪ್ರತ್ಯಕ್ಷ ಶಂಭುವೇ ತರಗಳಿಸಿ ಬಂದರು. ದುರಕ್ಕೆ ಅಂಜೋಳನಲ್ಲ, ಹೋಗಿ ಸ್ಪಷ್ಟವಾಗಿ ಹೇಳು ಮಗನೇ. ಮಾತ್ರವಲ್ಲ, ಆತನ ವರಿಸುವುದಕ್ಕಾಗಿ ಸುಮದ ಮಾಲೆಯನ್ನು ಹಿಡಿದುಕೊಂಡು ಕಾದಿರುತ್ತೇನೆ. ಬರುವುದು ಸ್ವಲ್ಪ ತಡವಾದರೂ ಸುಮಗಳೆಲ್ಲ ಉದುರಿ ಅದೇ ಅವನ ಕೊರಳಿಗೆ ಪಾಶವಾದಿತು. ಹೋಗಿ ತಿಳಿಸು ಕಂದ. ಅಮ್ಮ, ನಿನ್ನ ಆಜ್ಞೆ ಶಿರೋಧಾರ್ಯ. ಹ್ಮ್ ಆದರೆ ಒಂದು ವಿಚಾರವಮ್ಮ. ಏನಪ್ಪ? ಈ ಜನ್ಮದಲ್ಲಿ ದುಷ್ಟರ ಜೊತೆಗೂಡಿ ಅಸುರ ಕುಲದಲ್ಲಿ ಜನಿಸಿದವನಮ್ಮ ನಾನು. ಆದರೆ ಮುಂದಿನ ಜನ್ಮ ಒಂದು ಇದೆ ಎಂದಾದರೆ ನಿನ್ನ ಅನನ್ಯ ಭಕ್ತರನ್ನಾಗಿ ಮಾಡಿಸು ತಾಯಿ, ಅನನ್ಯ ಭಕ್ತರನ್ನಾಗಿ ಮಾಡಿಸು. ಸುಗ್ರೀವ, ಜೀವವನ್ನು ಕೊಡಬಲ್ಲೆ, ಜೀವನವನ್ನು ಉದ್ದಕ್ಕೂ ಕೊಡಬಲ್ಲೆ, ಜೀವನದ ಉದ್ದಕ್ಕೂ ಕೊಡಬಲ್ಲೆ. ಹೆದರದಿರು ಕಂದ. ಬರುವಾಗ ಶುಂಭನ ದಾಸನಾಗಿ ಬಂದವ ನೀನು, ಹೋಗುವಾಗ ದೇವಿದಾಸನಾಗಿ ಹೋಗುತ್ತಾ ಇದ್ದಿ. ಶುಭವಾಗಲಿ ಕಂದ. ಧನ್ಯವಾದ ತಾಯಿ, ಧನ್ಯವಾದ. ಹೋಗಿ ಬಾ. ಹೀಗೆ ಹೇಳುವಂತವಳಿಗೆ ಹೇಗೆ ಅವಳನ್ನು ಕರೆತರಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿ ಎಲ್ಲಿದು ವೃಕ್ಷ? ದಾರಿಯೋರ್ವಳಿದ್ದಳುತ್ತೆ. ಗರ್ವದಿಂದ ನಾನು ಕರೆಯುವುದಕ್ಕೆ ಬರುವುದಿಲ್ಲ ಎಂದು ಹೇಳಿದಳುತ್ತೆ. ಅವಳನ್ನ ಎಳೆದುಕೊಂಡು ಬಾ. ಹಾಗೆ ಆಗಲಿ.
ಅವಳು ಜಾನ ದಿನದಿಂದ ಯುದ್ಧಾಕಾಂಕ್ಷಿಯಾದೆಯೋ ಬಿಡೋದಾರಿ ಮರ್ಯಾದೆಯಿಂದ ಸಿದ್ಧವಾದ ಏರಿಕೋ ಬರೋದಿದ್ದಾರೆ ಬಾರಾಗಿದ್ದಾರೆ
ಮಹಾಕಾಳಿ ಆಗಮ್ಮ. ನನ್ನ ಎಡ ಬಲ ಕುಗ್ಗಿ ಹೋಯಿತೆ. ಇಲ್ಲ ಕಂಡುಗಳಿ ಶುಂಭ ಅವ ಕುಗ್ಗ ಕೂಡದು. ಹಾಗಾಗಿ ಆಕೆಯನ್ನು ಎದುರಿಸಲು ನಾನೇ ಹೋಗುತ್ತೇನಂತೆ. ಎಲ್ಲಿಗೆ ಹೊರಟದ್ದು ಸೇವಕನಾಗಿ ನೋಡಿದ್ದೇನೆ. ಓರ್ವಾಕೆ ಸುಂದರಿ ಇದ್ದಾಳೆ ಎಂದು ಪ್ರಪಂಚ ಪರ್ಯಟನೆಯನ್ನು ಮಾಡುವಂತ ಚಂಡಮುಂಡಾದಿಗಳು ನನ್ನ ಬಳಿ ಹೇಳಿದರು. ಏನು ಮಾಡಿದೆ? ಅವಳ ಸೌಂದರ್ಯದ ಬಗ್ಗೆ ಸೋತು ಮದುವೆ ಆಗದ ನಾನು ಮದುವೆ ಆಗಬೇಕೆಂದು ನಿರ್ಧರಿಸಿದೆ. ಅದಕ್ಕಾಗಿ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದೆ. ಪರಿಣಾಮದಲ್ಲಿ ಸಂಧಾನವನ್ನು ಮುರಿದಳಾಕೆ ಶುಂಭನೇನೋ ನಿಶುಂಭನೇನೋ ಎನ್ನುವ ಹಾಗೆ ಮದುವೆಯಲ್ಲದೆ ಯುದ್ಧಕ್ಕೆ ಆಹ್ವಾನಿಸಿದಳು. ಏನು ಮಾಡಿದೆ? ಅದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಕರೆತಂದನೆ ಉದ್ಗಾರದಿಂದ ಧೂಮ್ರಾಕ್ಷನನ್ನು ಸುಟ್ಟು ಬೂದೀಕರಿಸಿದಳು. ಧೂಮ್ರಾಕ್ಷ ನಮ್ಮ ಜೊತೆ ಇಲ್ಲವೇ? ತದನಂತರ ನನ್ನ ಅವುಗಳಾದ ಚಂಡಮುಂಡಾದಿಗಳು ಅವರನ್ನು ಕಳುಹಿಸಿದೆ. ಏನು ಪರಿಣಾಮವಾಯಿತು? ಚಂಡಿಕೆಯಾಗಿ ಅವರ ತಲೆಯನ್ನೇ ತೆಗೆದುಹಾಕಿಸಿದ. ಚಂಡಮುಂಡರ ಅಳಿವಾಯಿತು.
ಹೋಗಿ ಏನು ಮಾಡಿದ್ದೇನೆ ಹೊರಡುತ್ತೇನೆ ಅಂತ ಕಡೆ ಏನು ಅವಸರ ಬೇಡ ನಾನಾಡುವ ಮಾತು ನಿನ್ನನ್ನು ಧನುದೇಶ ಎಂಬುದಾಗಿ ಯಾಕೆ ಕರೆಯುತ್ತೇವೆ ನಾವು? ಯಾಕೆ? ಈ ರಕ್ಕಸ ಕುಲದ ಉದ್ಧಾರಕ್ಕಾಗಿ ಕೆಲಸ ಮಾಡಿದವ ನೀನು. ಅಲ್ಲದೆ ಹೋದರೆ ರಕ್ಕಸ ಕುಲವೇ ನಾಶವಾಗುತ್ತಾ ಇದೆ ಎನ್ನುವಂತಹ ಅಂಚಿನಲ್ಲಿ ನಿನ್ನ ತಾಯಿಯಾದಂತಹ ಧನುದೇವಿ ಹರಕೆ ಹೊತ್ತು ನಿನ್ನನ್ನು ಪಡೆದರಂತೆ. ತಾಯಿಯ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಶರಣ್ಯ ಭಾವದಿಂದ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭದ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಆಚರಿಸಿದೆ ಅಂತೆ ನೀನು. ಆ ತಪಸ್ಸಿನ ಫಲವಾಗಿ ಬ್ರಹ್ಮದೇವರು ನಿನಗೆ ಬೇಕಾದಂತಹ ವರಗಳನ್ನು ನೀಡಿದ್ದಾನೆ. ಆ ವರದ ಫಲಾನುಪೇಕ್ಷೆಯನ್ನು ಮಾಡದೆ ಆ ವರದ ಪ್ರಭಾವವು ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಕಲ ರಾಕ್ಷಸ ಕುಲಕ್ಕಾಗಿ ವಿನಿಯೋಗಿಸಿದಂತಹ ಧೀಮಂತ ನೀನಿದ್ದೀಯ. ಒಂದು ಕಾಲಕ್ಕೆ ರಕ್ಕಸರಿಗೆ ಸುಸಂಸ್ಕೃತರಲ್ಲ ಎಂಬಂತಹ ಮಾತು ಪ್ರಪಂಚವೆಲ್ಲಡಿತ್ತು. ಆದರೆ ನೀನು ಹಾಗೆ ಆ ಮಾತನ್ನು ಸುಳ್ಳೆಣಿಸಿಕೊಂಡವನಿದ್ದೀಯ. ಈ ಶೋಣಿತಾಪುರ ಎಂಬುದು ಸುಸಂಸ್ಕೃತವಾದಂತಹ ರಕ್ಕಸರ ನಾಡು ಎಂಬಂತಹ ಹೆಗ್ಗಳಿಕೆಯನ್ನು ಕೂಡಿ ಬಂದಿದೆ. ದೇವ, ಈ ಸಂದರ್ಭದಲ್ಲಿ ನಿನಗೆ ಭ್ರಮೆ ಆಗಿದೆ. ಯಾಕೆ ಈ ರೀತಿಯಾಗಿ ಹೇಳುತ್ತಾ ಇದ್ದೇನೆ? ಓರ್ವಾಕೆ ಹೆಣ್ಣನ್ನು ನೀನು ಬಯಸಿ ಮದುವೆ ಆಗಬೇಕು ಎಂಬ ಹಾಗೆ ಹೇಳುತ್ತಾ ಇದ್ದಿ. ದೇವಾ, ಮದುವೆ ಆಗಬೇಕಾದದ್ದು ಯಾವಾಗ? ನೀನು ಮದುವೆ ಆಗಬೇಡ ಎಂಬ ಹಾಗೆ ನಾನು ಹೇಳುವುದಲ್ಲ. ಮದುವೆ ಆಗಲು ಯೋಗ್ಯವಾದಂತಹ ವಯೋಮಿತಿ ಅಂತ ಇರ್ತದೆ. ಯವನಾವಸ್ಥೆಯಲ್ಲಿ ತನಗೆ ಸೂಕ್ತವಾದಂತಹ ಹೆಣ್ಣನ್ನು ಹುಡುಕಿ ಆಮೇಲೆ ಮದುವೆ ಆಗುವುದು. ಆದರೆ ನಿನ್ನದಾದಂತಹ ಯವನಾವಸ್ಥೆಯಲ್ಲಿ ನೀನೇನು ಮಾಡಿದೆ? ಸಾಧನೆಯನ್ನು ಮಾಡುವುದಕ್ಕೆ ಹೊರಟವನಿದ್ದೀಯ. ಆ ಸಂದರ್ಭದಲ್ಲಿ ಮನೋನಿಗ್ರಹದಿಂದ ತಪಸ್ಸನ್ನಾಚರಿಸಿದಂತಹ ನೀನು ಈ
ಸಂದರ್ಭದಲ್ಲಿ ನಿನ್ನ ಮನವು ಇಂದ್ರಿಯಗಳು ನಿನ್ನ ನಿಯಂತ್ರಣದಲ್ಲಿಯೇ ಇಲ್ಲ. ಯಾಕೆ ಹೀಗೆ ಹೇಳಿದೆ? ಯಾಕೆ ದೇವಾ, ಈ ಸಂದರ್ಭದಲ್ಲಿ ಮಾರಣ ಬಾಣ ನಿನ್ನ ಎದೆಗೆ ಚುಮ್ಮಿದೆ. ಯಾಕೆ ಈ ಸಂದರ್ಭದಲ್ಲಿ 3 ಲೋಕದಲ್ಲಿ ಯಾವನಿಗಾದರೂ ಸುಮ್ಮನನ್ನು ಸೋಲಿಸುವಂತಹ ಪರಾಕ್ರಮವಿದೆ? ಇಲ್ಲವೇ ಇಲ್ಲ. ಆದರೂ ನೀನು ಸೋತಿದ್ದಿ. ಯಾಕೆ? ಆ ಮಾರಣ ಬಳೆಗೆ ಸೋತವ ನೀನಿದ್ದೀಯ. ಹಾಗಾಗಿ ನೀನು ಆ ಹೆಣ್ಣನ್ನು ಬಯಸುತ್ತು ವಿನಃ ಬೇರೇನು ಅಲ್ಲ. ಆ ಹೆಣ್ಣಿನ ವಿಚಾರ ಬೇಡ ಪ್ರಭು. ಅಲ್ಲ, ರಕ್ತ ಬೀಜ ಒಂದು ಯುವಕರಾಗಿ ಹೆಣ್ಣನ್ನು ಬಯಸುವುದು ತಪ್ಪು. ದೇವಾ, ಈಗ ನೀನು ಆ ಹೆಣ್ಣು ಅಂತ ಭಾವಿಸಿದ್ದ, ಆಕೆ ತರುಣಿ ಅಲ್ಲ ಪ್ರಭು. ಅಲ್ಲವೇ ಅಲ್ಲ. ಈ ಸಂದರ್ಭದಲ್ಲಿ ನೀನು ಆಕೆಯನ್ನು ಮದುವೆ ಆದದ್ದು ಓರ್ವಾಕೆ ತರುಣಿ ಎಂಬ ಮಾತ್ರಕ್ಕೆ. ಅಲ್ಲವೇ ಅಲ್ಲ ಪ್ರಭು. ಈ ಪ್ರಪಂಚದ ಸೃಷ್ಟಿಯ ಮೊದಲಿದ್ದವನು. ಈ ಪ್ರಪಂಚದ ಸೃಷ್ಟಿ, ಈ ಪ್ರಪಂಚವು ನಾಶವಾದ ನಂತರ ಇರಬೇಕಾದವನು, ಆದಿ ಮಧ್ಯೆ ಅಂತರಹಿಸಲಾದಂತಹ ಆದಿಮಾಯಾದೇವಿ ಇದ್ದಾಳೆ. ಯಾಕೆ ಹೀಗೆ ಹೇಳಿದೆ ದೇವಾ? ನಾವು ಕಲಿಸಿಕೊಟ್ಟವರಲ್ಲಿ ಸುಗ್ರೀವ ಹೋದಂತಹ ಸುಗ್ರೀವ ನಿನ್ನ ದೂತನಾಗಿ ಹೋದವ ಬರುವಾಗ ದೇವಿ ದೂತನಾಗಿ ಬಂದವನಿದ್ದಾನೆ. ಅಂತೆಯೇ ನೀನು ಕಳುಹಿಸಿಕೊಟ್ಟಂತಹ ಧೂಮ್ರಾಕ್ಷ ಅವನು ಸತ್ತು ಬಿದ್ದಿದವನಿದ್ದಾನೆ. ಅಂತೆಯೇ ಚಂಡಮುಂಡರು ಯಾರ್ಯಾರನ್ನೆಲ್ಲ ನೀನು ಕಳುಹಿಸಿಕೊಟ್ಟೆಯೋ ಅವರೆಲ್ಲರೂ ಧರೆಗುರುಳಿಯೇ ಬಂದವರಿದ್ದಾರೆ ವಿನಃ ಬದುಕಿ ಪುನರಪಿ ಬಂದವರಲ್ಲ. ಬದುಕಿ ಬಂದದ್ದು ಒಬ್ಬನೇ, ಅವ ಸುಗ್ರೀವ. ಆದರೆ ಅವನು
ನಿನ್ನ ದೂತನಾಗಿ ಬಂದದ್ದು ದೇವಿ ದೂತನಾಗಿ, ಈ ಸಂದರ್ಭದಲ್ಲಿ ಅವಧೂತನಾಗಿದ್ದಾನೆ. ಅವಧೂತ ಅಂದರೆ ಯಾರು? ಯತಿಕುಲೋತ್ತಮರಲ್ಲಿ ಶ್ರೇಷ್ಠವಾದಂತಹ ಪದವಿ ಅವಧೂತ. ಅಂತಹ ಪದವಿ ಬರೇ ದೇವಿ ದರ್ಶನದಿಂದಾಗಿ ಮಾತ್ರ ಪಡೆದಿದ್ದಾನೆ ಎಂದಾದರೆ ಆಕೆಯ ಪ್ರಭಾವ ಎಂಥದ್ದು ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಆಕೆ ಸಾಮಾನ್ಯವಾದಂತಹ ತರುಣಿ ಅಲ್ಲ. ಆಕೆಯ ವಿಚಾರವನ್ನು ಇಲ್ಲಿಗೆ ಬಿಡೋಣ ದೇವ. ರಕ್ತ ಬೀಜ ಇದಿಷ್ಟೆಲ್ಲ ಹೇಳುತ್ತಾ ಇದ್ದಿ, ಒಪ್ಪೋಣ. ಆದರೆ ಸರಿಯಾದ ಪುರಾವೆಯನ್ನಿದ್ದ ಹೇಳಬೇಕಲ್ಲವೇ? ಏನು ನೀನು ಕಳುಹಿಸಿಕೊಟ್ಟವರಲ್ಲಿ ಆ ಧೂಮ್ರಾಕ್ಷನೇನು ಅಲ್ಪನೇ? ಆಕೆ ಸಾಮಾನ್ಯವಾದಂತಹ ತರುಣಿ ಅಲ್ಲ ಪ್ರಭು. ಆಕೆ ಆದಿಮಾಯಾದೇವಿ ಇದ್ದಾಳೆ. ಯಾಕೆ ಹೀಗೆ ಹೇಳಿದೆ? ಯಾಕೆ? ನೀನು ಮೊದಲಾಗಿ ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವನನ್ನು. ಹೌದು. ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ಸುಗ್ರೀವರು ಹೋದ ಸಂಧಾನಕ್ಕಿಂದ ಹೋದವರು ನಿನ್ನ ದೂತನಾಗಿ ಬಂದಂತಹ ಅಲ್ಲಿ ನಡೆದಂತಹ ಘಟನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ನಗೆಯಿಂದ ಆತ ಸತ್ತು ಬಿದ್ದನಂತೆ. ನಂತರ ಪುನರಪ್ಪಿ ಆತನನ್ನು ಜೀವಿಸಿದಳಂತೆ ಆಕೆ. ನಮಗೆ ಯಾರನ್ನಾದರೂ ಕೊಲ್ಲುವುದಕ್ಕೆ ಸಾಧ್ಯವಿದೆ, ಅವರನ್ನು ಬದುಕಿಸುವುದಕ್ಕೆ ಸಾಧ್ಯವೇ ಹೇಳು? ಅದು ಸಾಧ್ಯವೇ ಇಲ್ಲ. ಹಾಗಾದರೆ ನಿಗ್ರಹ ಅನುಗ್ರಹ ಶಕ್ತಿಯುಳ್ಳವಳು ಆಕೆ. ಅಷ್ಟು ಮಾತ್ರವಲ್ಲ ಪ್ರಭು, ನಂತರವಾಗಿ ನೀನು ಕಳುಹಿಸಿಕೊಟ್ಟದ್ದು ಧೂಮ್ರಾಲೋಚನ. ಆತನ ಪರಾಕ್ರಮ ಏನು ಎಂಬುದಾಗಿ ನಾವು ನಿಮಗೆ ಹೇಳಬೇಕು ಅಂತೇನಲ್ಲ. ದಿಗ್ವಿಜಯದ ಸಂದರ್ಭದಲ್ಲಿ ಆತ ಮಾಡಿದಂತಹ ಸಾಧನೆ ಬಹಳಷ್ಟು. ಆ ಸಂದರ್ಭದಲ್ಲಿ ಆ ಹೆಣ್ಣನ್ನು ಕರೆತರುವುದಕ್ಕೆ ಹೋದಂತಹ ಧೂಮ್ರಾಕ್ಷ ಆಕೆ ಬರೇ ಹುಂಕಾರ ಮಾತ್ರದಲ್ಲಿ ಸುಟ್ಟು ಭಸ್ಮೀಕರಿಸಲಾಗಬೇಕಂತಾದರೆ ಆಕೆಯ ಪರಾಕ್ರಮ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಂತರದಲ್ಲಿ ಹೋದವರು ಗಂಡುಗಳೇ ಆದಂತಹ ಚಂಡಮುಂಡರು, ಅಖಂಡ ಬ್ರಹ್ಮಚಾರಿಗಳು. ಅವರಿಗೆ ಬ್ರಹ್ಮಣ ವರವಿದೆ. ಯಾವ ತನಕ ಅವರ ಬ್ರಹ್ಮಚಾರಿಯ ವೃತ ಪಾಲ್ಗೊಳಿಸುವುದಿಲ್ಲವೋ ಅಲ್ಲಿ ಅವರಿಗೆ ಮರಣ ಇಲ್ಲ ಎಂಬ ಹಾಗೆ. ಆದರೆ ಈ ಸಂದರ್ಭದಲ್ಲಿ ಅವರ ಬ್ರಹ್ಮಚರ್ಯವನ್ನು ಕೆಡಿಸಿ ಅವರನ್ನು ಕೊಳ್ಳಬೇಕಂತಾದರೆ ಅಷ್ಟು ಮಾತ್ರವಲ್ಲ, ಆಕೆ ಸಾಮಾನ್ಯವಾದಂತಹ ರೂಪದಲ್ಲಿ ಅಲ್ಲ, ಚಂಡಿಕೆ ರೂಪದಲ್ಲಿಯೂ ಬಂದವಳಿದ್ದಾಳೆ. ನಾನು ಸರ್ವ ಶಕ್ತಿ ಹೆಣ್ಣೆ ಒಳಿದರೆ ಮಾರಿ ಉಳಿದರೆ ಬಾರಿ ಎಂಬಂತಹ ಬಿರುದಾಂಕಿತವನ್ನು ಕೊಂಡವಳು ಆಕೆ. ದೇವ, ಈ ಸಂದರ್ಭದಲ್ಲಿ ನಾನು ನಿನ್ನಲ್ಲಿ ಹೇಳುವುದು ಇಷ್ಟೇ, ಆ ಹೆಣ್ಣಿನ ವಿಚಾರವನ್ನು ಇಲ್ಲಿಯೇ ಮರೆತು ಬಿಡು ದೇವ. ರಕ್ತ ಬೀಜ ನೀನು ಹೇಳುತ್ತಾ ಇದ್ದಿ ಮರೆತು ಬಿಡು ಎಂದು. ಆದರೆ ಇನ್ನೊಂದು ಪಕ್ಷದವರು ನೋಡುವುದಾದರೆ ಅವರನ್ನು ಒರೆಸಿಕೊಂಡು ಬಾ ಎಂದು ಹೇಳುತ್ತಾ ಇದ್ದಾರೆ. ಕೊನೆಯ ಬಾರಿ ಕೇಳುತ್ತಿದ್ದೇನೆ, ಇದಕ್ಕೆ ನಾನು ಏನು ಮಾಡಬೇಕು? ಬಿಡುಮಣದ ಮೂರ್ಖತೆಯ ತೈ ಜಗದೊಡತಿ ಚರಣಕಿ ಭಕ್ತಿಯಿಂದ ಒಳಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಬಿಡು ಮನದ ಮೂರ್ಖತೆಯ ಬಿಡು ಮನದ. ಮೊದಲಾಗಿ ನೀನು ಬಿಡಬೇಕು. ಏನು? ನಿನ್ನಲ್ಲಿ ಅಡಕವಾದಂತಹ ಮೂರ್ಖತೆಯನ್ನು. ದೇವ, ಈ ಸಂದರ್ಭದಲ್ಲಿ ತ್ರೈಜಗದೊಡತಿಯಾದಂತಹ ಆ ಆದಿಮಾಯಾದೇವಿಯನ್ನು ವರಿಸುವುದಕ್ಕಾಗಿ ನೀನು ಹೊರಟಿದ್ದಿ. ನೀನು ಏನು ಆಕೆ ಕೈ ಹಿಡಿಯುವುದಕ್ಕೆ ಹೊರಡದವನಿದ್ದೀಯ. ದೇವ, ಆಕೆಯ ಅನುಗ್ರಹವನ್ನು ಪಡೆಯಬೇಕಾದರೆ ಆಕೆಯ ಕೈಯನ್ನು ಹಿಡಿಯುವುದಲ್ಲ ಪ್ರಭು, ಆಕೆಯ ಕಾಲನ್ನು ಹಿಡಿಯಬೇಕು.
ಶಕ್ತಿ, ಅವಳು ಹಾಗೆ, ಅವಳು ಹೀಗೆ, ಈಗೆಲ್ಲ ನನಗೆ ಪಾಠವನ್ನು ಮಾಡಲಿಕ್ಕೆ ಬಂದಿರ್ತಾ ಇದ್ಯಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ರೀತಿಯ ವೀರ ನನ್ನ ಅರಮನೆಯಲ್ಲಿರಕೂಡದು. ನಿನ್ನ ಕೈಗೆ ಯಾಕೆ ಕಟಾರಿ? ಅದನ್ನು ಬದಗಿರಿಸು. ಕೈಗೆ ಬಳೆಯನ್ನು ತೊಟ್ಟು ಸೇರಿಕೋ ಎಂಬ ಹಾಗೆ ಹೇಳ್ತಾ ಇದ್ದೀರಲ್ಲ ದೇವ. ಬಿಟ್ಟು ಬಿಟ್ಟು ಕೊಡನನಗೆ ಆಜ್ಞೆ. ನಿನಗೆ ಬದುಕು ಬೇಡ ಅಂತ ಆದ್ರೆ ನನಗೆ ಯಾಕೆ ದೇವ? ಈಗಲೇ ಹೋಗಿ ಆ ಕದಂಬಾವಣದಲ್ಲಿರುವಂತಹ ಹೆಣ್ಣನ್ನು ಕರೆತರ್ತೇನೆ. ಆಜ್ಞೆ ಹೋಗು, ಶುಭವಾಗಲಿ. ಮನದಲ್ಲಿ ಕಂಡು ಜೀವಿಯದು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಇದು ನಮ್ಮದೇ ಕದಂಬವನ ಅಲ್ಲವೇ? ಇಲ್ಲಿಗೆ ನಾನು ಬರುವುದು ಮೊದಲ ಬಾರಿಯಲ್ಲ, ಅದೆಷ್ಟೋ ಬಾರಿ ಒಣಬೇಟೆಗೆಯೋ ಮತ್ತೊಂದಕ್ಕೂ ಈ ದಾರಿಯಲ್ಲಿ ಸಾಗಿದವ ನಾನು. ಆದರೆ ಎಂದಿನಂತಿಲ್ಲ ನಮ್ಮ ಈ ಕದಂಬಾವನ. ಒಂದು ಸೂರ್ಯ, ಒಂದು ಕಿರಣವೂ ಕೂಡ ಈ ದಟ್ಟವಾದಂತಹ ಅರಣ್ಯಕ್ಕೆ ತಾಗುವುದಿಲ್ಲ. ಆದರೂ ಕೋಟಿ ಪ್ರಭೆ ರೇಷ್ಮೆ ಇದು ಹೇಗೆ ಸಾಧ್ಯವಾಗುತ್ತಾ ಇದೆ? ಇದು ದೇವಿ ಮಹಾತ್ಮೆ ಅಲ್ಲದೆ ಮತ್ತೇನೂ ಅಲ್ಲ. ಹಳ್ಳಿಯನ್ನು ಕಾಣುತ್ತಾ ಇದ್ದೇನೆ. ಜಾತಿ ವೈರತ್ವವನ್ನು ಮರೆತು ಪ್ರಾಣಿಗಳು ಒಟ್ಟಾಗಿ ಆಟವಾಡುತ್ತಾ ಇದ್ದಾರೆ. ಇದೆಲ್ಲವೂ ಆಕೆಯ ಮಹಿಮೆ. ಹಾಗಾದರೆ ಆಕೆಯನ್ನು ಎಲ್ಲಿ ಹುಡುಕುವುದು? ಆ ಬೆಳಕು ಕಾಣುತ್ತಾ, ದಿವ್ಯವಾದಂತಹ ಬೆಳಕು ಕಾಣುತ್ತಾ ಇದೆ, ಅದನ್ನು ಹಿಂಬಾಲಿಸುತ್ತಾ ಅಲ್ಲಿ ಸಾಗುತ್ತೇನಂತೆ. ಕಣ್ಣೊಳಗೆ ಇವಳನ್ನು ತಿಳಿಯದಿರಿತಾಯ್ತೇನೆ. ಕೈನೊಳಗೆ ಇವಳನ್ನು ತಿಳಿಯದಿರಿತಾಯಿ ಮಾಡಲಿ ಕಟ ಸುಮ್ಮನ ಒರೆದು ಬಂದಿಗೆ ಇವಳೆಲ್ಲ ಬದ್ಧವಾದರು ಮಾತನಾಡಿಸುವೆ ಇನ್ನು ತಾಯರು ನೋಡಿದನು ಪಾಡಿದನು
ನಮತಕ್ಕಿಗಿ ನಮೋ ನಮಗ ನಮೋ ನಮಗ ಜಯ 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 ನೋಡಿದೆ ನೋಡಿದೆ ನೋಡುತ್ತಾ ಇದ್ದೇನೆ ಜಗದಾದಿ ಮಾಯಿಯ ದಿವ್ಯವಾದಂತಹ ಸ್ವರೂಪ. ಒಂದೊಮ್ಮೆ ನೋಡಿದಂತಾದರೆ ಮುಖದಲ್ಲಿ ಮುಗುಳ್ನಗೆ, ಈ ರೀತಿಯಾದಂತಹ ಮುಗುಳ್ನಗೆ ಯಾರಿಗೆ? ಶಿಷ್ಟರಿಗೆ, ಯಾರು ಲೋಕದಲ್ಲಿ ಧರ್ಮ ಕಾರ್ಯವನ್ನು ಮಾಡುತ್ತಾ ಇದ್ದಾರೋ ಅವರಿಗೆ ಇರುವಂತಹ ನಗೆ. ಇನ್ನೊಂದೊಮ್ಮೆ ತಿರುಗಿ ನೋಡಿದೆ ಅಂತಾದರೆ ಕಾಲನ್ನು ಮರಕ್ಕೆ ಊರಿದ್ದಾಳೆ, ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಗಾಢ ಗರ್ವದಿ ಕುಳಿತವಳು ಆದಿಮಾಯಾ ದೇವಿ ಚಂಡಿಕೆಯಾಗಿ. ಹಾಗಾದರೆ ಈ ರೂಪ ಯಾರಿಗೆ? ಲೋಕದಲ್ಲಿ ಧರ್ಮ ಯಾರು ಮಾಡುತ್ತಾ ಇದ್ದಾರೋ ಅವರಿಗೆ ಆ ರೀತಿಯಾದಂತಹ ಶಿಕ್ಷಿಸಲು ಅವತರಿಸಿದಂತಹ ರೂಪ. ಹಾಗಾದರೆ ಈಕೆಯನ್ನು ಸಾಮಾನ್ಯದವನೆಂಬುದಾಗಿ ನಮ್ಮಡೆಯನಾದಂತಹ ಶುಂಭಾಖ್ಯ ಬಯಸಿ ಯೋಚಿಸಿಕೊಂಡವನಿದ್ದಾನೆ. ಅವರಿಗೆ ಯಾರು ಹೇಳುವುದು? ಈ ಸಂದರ್ಭದಲ್ಲಿ ಆತನಿಗೆ ಭಾಷೆಯನ್ನಿಟ್ಟು ಬಂದವನಿದ್ದೇನೆ. ಏನಿದ್ದರೂ ಉಂಡುಣ್ಣದ ಉಂಡಿನ ಋಣ, ಉಂಡನ್ನದ ಋಣ ತೀರಬೇಕಲ್ಲವೇ? ಹಾಗಾಗಿ ಆಕೆಯಲ್ಲಿ ಮಾತಾಡಬೇಕು. ಓ ಏನಾಂಕಣಿ ಭವತ್ರೇ, ಏನಾಂಕಣಿ ಭವತಿ ನೀನೇನಾಗಿ ತನ್ನ ಭಕ್ತನಾದಂತಹ ರಕ್ತಬೀಜನು ನಿನ್ನ ದಿವ್ಯವಾದಂತಹ ಪದಕಮಲಗಳಿಗೆ ಅಡ್ಡಬಿದ್ದವನಿದ್ದಾನೆ. ಎದ್ದೇಳು ಮಗನೇ. ತಾಯೇ, ಓ ನಾನು ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವಿದೆ ದೇವ. ಏನಪ್ಪ ಅದು? ನನ್ನ ಒಡೆಯನಾದಂತಹ ಶುಂಭಾಖ್ಯ ಅವನೇನು ಸಾಮಾನ್ಯದವನಲ್ಲವೇ ದೇವಿ. 3 ಲೋಕವನ್ನು ಗೆಲ್ಲಿದವನಿದ್ದಾನೆ. ಓಹೋ, ಈ ಪ್ರಪಂಚದಲ್ಲಿ ಆತನನ್ನು ಸೋಲಿಸುವವರು ಇದುವರೆಗೆ ಹುಟ್ಟಲಿಲ್ಲ, ಇನ್ನೂ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅಲಿವಿಲ್ಲದ ಸಾಹುಕಾರ ದೇವ. ಈ ಸಂದರ್ಭದಲ್ಲಿ ಆಕೆ ನಿನ್ನನ್ನು ವಿವಾಹವಾಗುವುದಕ್ಕೆ ಬಯಸಿದ್ದಾನೆ. ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅವನಿಗೆ ದೇವ. ತಾಯೇ, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದಾರಂತೆ, ಸಂಗ್ರಾಮವನ್ನು ಬಯಸಿದೆಯಂತೆ. ನಿಜ. ನಂತರ ಕಳುಹಿಸಿದವ ವೀರರನ್ನೆಲ್ಲ ಕೊಂದು ಕಳುಹಿಸಿದೆಯಂತೆ ನೀನು. ನಿಜ ತಾಯೇ. ಓ ಆಕೆ ತಾಯಿಯೇ, ಈ ರೀತಿಯಾದಂತಹ ವನವಾಸ ನಿನಗೆ, ಈ ರೀತಿಯಾದಂತಹ ವನವಾಸ ನಿನಗೆ ಸೂಕ್ತವೇ? ನೀನು ಯಾರು? ಯಾರು? 3 ಲೋಕದೊಡತಿ, ಓಹೋ, ತ್ರೈಲೋಕಾಂಬಿಕೆಯಾದಂತಹ ನೀನು ಈ ಕಾಡಿನಲ್ಲಿ ಇರುವಂತವಳಲ್ಲ. 3 ಲೋಕದೊಡತಿಯಾದಂತಹ ನೀನು 3 ಲೋಕದ ಅಧ್ಯಕ್ಷನಾದಂತಹ ನಮ್ಮೊಡೆಯ ಶುಂಭನನ್ನು
ವಿವಾಹವಾಗಬೇಕೆಂಬುದು ನನ್ನ ಕೋರಿಕೆ ತಾಯಿ. ರಕ್ತ ಬೀಜ ಅದು ಹೇಡಿಯ ಸುಮ್ಮನ ಪಂಡಿತಿಯ ಬಲು ಹೀರಲು ಗಿಳಿದು ಎಲ್ಲ ಒಳಿಸುವುದೆಳೆದು ಉಳಿದಿ ಪುರದಿ ಉಳಿದು ನೀ ಬಲ ಕುಳಿಪುದೆ ವಿಪಿಣರಿ. ನನ್ನನ್ನು ಕಂಡಂತಹ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ ಕಂದ. ಸಂತೋಷ ಬೆಳಿತಾಳಾದೆ. ಧನ್ಯನಾದ ತಾಯೇ. ನಿನ್ನಲ್ಲೇ ಕೇಳುವುದು, ನಿನ್ನನ್ನು ಹುಂಬನೆನ್ನಲೋ ಪ್ರಾಚನೆನ್ನಲೋ, ಪರಿಮಳವಿದ್ದಂತಹ ಮಲ್ಲಿಗೆ ಬಳ್ಳಿನ ಒಪ್ಪುದು ಬಿಟ್ಟು ಹೊಂಗರದ ಮರವನ್ನಲ್ಲವಲ್ಲ. ನಿನ್ನ ಒಡೆಯ ಶ್ರೀಗಂಧದ ಮರ ಆಗಿರಬಹುದು. ನೀರಿಗೆ ಹಾಕುವಾಗ ನಾರುವುದು ಸ್ವಾಭಾವಿಕ. ನಿನ್ನನ್ನು ಕಂಡಾಗ ನಾನು ಆಶ್ಚರ್ಯ ಪಡೆಯುವುದು ಅದಲ್ಲ, ಕಾಸರ್ಕದ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿಕೊಂಡಿದೆ ಎಂಬುದಾಗಿ. ನಿನ್ನ ಒಡೆಯ ನಾನು ಹೊಗಳುತ್ತಾ ಇದ್ದಿ, ಹೊಗಳಬೇಕಾದದ್ದೇ. ಯಾಕೆ ಅನ್ನವನ್ನಿತ್ತಿದ್ದಾನೆ. ಇರಲಿ, ಪಣದ ವಿಚಾರವನ್ನು ಅರಿತು ನಿನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲಾಗಿ ಅಲ್ಪರಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈತಲೆ ಕೊಲ್ಲಿಸಿದ ಅಣ್ಣ ಹೇಳಿ ಅಂತ ಆರಮ್ಮನ ಒಳ್ಳೆ ಕೂಳ್ತಾ ನಿನ್ನ ಒಡೆಯನೊಬ್ಬ ಷಂಡ. ಅಷ್ಟವರೆಗೆ ಈ ಚಂದ್ರದ ಕಾಳಗ ಮಾಡುವುದಕ್ಕಾಗಿ ನನ್ನ ಶರೀರವನ್ನೇ ಆಲೋಕಿಸಿ ಬ್ರಾಹ್ಮಿ ವಾರಾಹಿ ವೈಷ್ಣವಿ ಇಂದ್ರಾಣಿ ಚಾಮುಂಡಿ ಮಾಹೇಶ್ವರ ಸಪ್ತ ಮಾತುಗಳನ್ನೇ ಯಾರದು ಬಂದದ್ದು? ಏನು ಮಾತ್ರೆ ಸಪ್ತ ಮಾತ್ರೆ ಅಂತೆ.
ಬಡದತ್ತಿ ಯಾರು? ನಾನು ಇಂದ್ರಾಣಿ. ಇಂದ್ರಾಣಿ? ಹಾ. ಇಂದ್ರಾಣಿಯೋ ಇನ್ನೊಂದು? ನೀನು ನನ್ನ ನೆತ್ತಿಗೆ ಹೊಡೆದೆ ಅಂತ ಮಾತ್ರಕ್ಕೆ ನಾನೇನು ಸಬಲನಾಗಿದ್ದೇನೆ ಎಂಬ ಹಾಗೆ ಭಾವಿಸಬೇಡ. ನೀನು ಯಾರ ನೆತ್ತಿಗೆ ಬಾರಿಸಿದ್ದು? ರಕ್ತ ಬೀಜನ ನೆತ್ತಿಗೆ ಬಾರಿಸಿದ್ದು. ನನ್ನ ಇತಿಹಾಸವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಇತಿಹಾಸ ದೊಡ್ಡದುಂಟು. ಬ್ರಹ್ಮದೇವನ ವರ ಒಂದು ರಕ್ತದ ಬಿಂದು ಭೂಮಿಗೆ ಸೋಕಿತು ಅಂತಾದರೆ ಕೋಟಿ ಕೋಟಿ ರಕ್ತ ಬೀಜಾದಿಗಳು ಹುಟ್ಟುತ್ತಾರೆ. ಅದರ ಪ್ರಯೋಗ ಇನ್ನುವರೆಗೆ ಆಗಲಿಲ್ಲ. ಪ್ರಯೋಗ ಮಾಡ್ತೇನೆ. ಮಾರಿ ಸಂತಾನಗಳು ಹುಟ್ಟಿಕೊಂಡಿವೆ. ನಾಶವಾಗಲೇಬೇಕು. ತನಗೆ ಸೋಕಬಾರದು. ಮಾರಿಗೆ ಔಷಧ ನೀಡುವುದಕ್ಕಾಗಿ ആവട് എല്ല പ്രായട് പള്ള ഗത്തികടി ഏർത്ത് പദപനന്തുള്ളറ് നാനാത്ത വിത്ത വർക്കിൽഗേന പൂര അനുഗ്രಹ ಚಂಡದಾರ ಹತ್ತಿರತ್ತ ಸ್ವರ ಮಿತ್ತ ಮರ್ಗಿಲು ಕೇಳುന്നുണ്ടോ ಬಾರಿ ಬೊಟ್ಟಿಯರು ಎಲ್ಲ ಪ್ರಯಾಣಲ ಬಾರಿ ಬೊಟ್ಟೊಂದುಲ್ಲೆರು ಆವಡು ಈರ್ನ ರಡ್ಡು ಕೋಲುದ ಸ್ವರ ಮಿತ್ತ ಮಾರ್ಗಿಲಿಗೂ ಕೂಡ ಮತ್ತಲದಾರೆ ಚೆಂಡದಾರ ರಡ್ಡು ಪುಡಕ್ಕೆ ಬೊಟ್ಟಿ ಒಂಜಿ ಪುಡಕ್ಕೆ ಬೊಟ್ಟಿ ಅಲ್ಲ ಈ ರಡ್ಡು ಪುಡಕ್ಕೆಲ್ಲ ಬೊಟ್ಟೊಂದುಲ್ಲರು ಯಾಂಗಮ್ಮು 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 ಬರ
ಮಲ್ಲಜ್ಜಿ ತುಂಬು ಪೋಲೆ ಜವನೆ ಪಿರಾಡ್ ಉಂತುನಲ್ಲ ಪೊರ್ಲಾದು ತೋಜೊಂದುಲ್ಲೇರು ಪೊರ್ಲು ತೋಜೋಡಾಂಡ ಪಿರಾಡು ಕಾರಣ ಕರ್ತೇರಿಯರು ಯಾನುಲ್ಲೆತ್ತ ಮಲ್ಲಜ್ಜಿ ನನ್ನ ತಾರನ ಬೆರಿತ ಯಾನುಲ್ಲ ನನಗೇನಾಗ ಬೈದಿಂಡು ನಾ ಬಾಲದ ಬಾಯಿಡ್ ಬರ್ಪುಣ ಅಂದ್ ಕಾತೊಂದಿತ್ತೆ ಬಾಲೆ ಪನ್ಪುಜಿ ದಾದ ಮಲ್ಪುನು ಆಂಡಲ ಮಲ್ಲಜ್ಜಿ ಯಾನು ಬೆರಿಸಾಯುಲ್ಲೆ ಪಿರಾಡು ಯಾನುಲ್ಲ ಅಣ್ಣ ಭಾಗವತರ್ಲ ಐಟದಾಲ ಕಮ್ಮಿಚ್ಚೇರು పోయినల్ప కల్లర్ రాదే వినుకోందులేరు బన్నడు పోందులేరు అయితే పూర కారణేరు యానత్త విషగలిగి బతుకున్నాను ఇది చెప్ప బరంగిలకే యాలత్తు ఓన్వే మల్లచ్చి తీర్నల పిరోడి యానుల్లే మిత్త మర్గిలకు పోడు ఎట్ట గలిగేడు ఎట్ట ಹಾವು ಮೆರಗೊಂದು ಪೊಣ್ಣು ತಗೊಂಡಿಲ್ಲೇರಿ ಯಾನುಲ್ಲ ದಾದ ಮಲ್ಪುನು ಎಲ್ಲೆಲ್ಲ ಜೋಕುಲು ನಿಕ್ಕುಲು ನಿಕಲ ಪಿರಾವಡಿ ಯಾನುಲ್ಲ ದಾದ ಮಲ್ಪುನು ದಾದನ ಒಂಜಿ ಸೇವೆ ಕೊರ್ರೆ ತಯಾರಾದಿತ್ತೇರು ಸೇವೆ ಕೊರ್ರೆ ತಯಾರಾನಗ ಯಾನು ಬರ್ರೆ ಬಾರಿ ಬಂಗೋಡು ಬತ್ತೆ ಗಾಯಪಂಡ ಯಾನು ಬರೋಡಾಂಡ ನೆಟೆ ಶುದ್ಧ ಹೊಡತ್ತ ಶುದ್ಧ ಒಂದೇ ಯಾನ್ ಬರ್ಪಿಲ್ಲ ತಪ್ಪಾಪುಡು ಶುದ್ಧ ಆಯ್ ಬಕ್ಕ ಯಾನ್ ಬತ್ತೆ ನನ್ನ ಪೊರ್ಲ ಬಲಿಕೆ ನೀ ಇದ್ದೇಟ ಒಂದುಲ್ಲೇರು ನಾನು ಆತ ಹಾಕಲ್ಲ ಬೆರಿಸಾಯದು ಯಾನುಲ್ಲೆ ಆವಂದ ಎಂತ ಪೊರ್ತು ಕಡಸೊಂದು ಬತ್ತನು ಮನೆ ಮಂಚ ಸೇರ್ನ ಪೊರ್ತಾಂಡು ಎಂಚ ಸೇರಲ್ಲ ಅನ್ನ ರಡ್ಡು ಜೋಕುಲು ಇನ್ನಿತ ಸೇವೆ ಕೊಡ್ತೀರಿ ಸೇವೆ ಕೊಡ್ತಿನ ಕಲೆ ನಮ್ಮ ಮದಿಪೇರ ಬಲ್ಲಿ ಆವಡು ಸೇವೆ ಕೊಡ್ತಿನ ಜೋಕುಲ್ನ ಇಲ್ಲದಕ್ಕುಲ್ಲ ಅನಾಥ ಎಡ್ಡೆ ಆವಡು ಬಿರಿಸಾಯದು ವರ್ಷ ಅಂಚಿನ ಕೊರಡೊಂದು ಎನ್ನಲ ಒಂಜಿ ಆಸೆ ಜೊಕೊಂಡ್ರೆ ಇಂಕಲ ಆಸೆ ಉಂಡು ಹೀರೆ ಬರೊಂದುಲ್ಲರ ಆವಡು ಹೀರೇನೆ ಬರ್ಪವೆ ಹಾವು ಮನೆ ಮಂಚ ಸೇರ್ನ ಕೊಡ್ತಾಂಡು ಬತ್ತಿನ ಮಾತಿರಗಿಲ್ಲ ಮುಲ್ತುಡ್ದೆ ಅನ್ನು ಎನ್ನ ಆಶೀರ್ವಾದ ಯಾಪಾಡು ಕಲೆ ಪೂರ ತಿಕ್ಕುನ ತಿಕ್ಕದಾಣ ಎಂಕ ತಿಕ್ಕುನ ತಾನೆ ಓಡೆ ಬೋತೆ ಮಾನಿ ಓಡಣ್ಣ ಮತ್ತೊಂದು ತಯಾರಿಲ್ಲ ಆವಡೆ ಬಾರಿ ಬರ್ಲದ ಜವನಿ ಮದುವೆ ಮೀನು ಯಾರುಂಡ ದಾದಲ ಒಂಜಾತ್ರೆ ಆವಡೆ ಏಪಲ ಬೆರಿಸಾಯ ಯಾನುಲ್ಲ ಜತನ್ವೆ
ಆದರೆ ಮಾಡಿದ ಕೃತ್ಯಗಳೇನು? ಏನು? ರಕ್ತದ ಹಯ್ಯಾಳ ಮಾರಿ ಎಂದೇ ತಿಳಿಯಬೇಕಾಗುತ್ತದೆ. ಅದು ನನ್ನ ಸಾಮರ್ಥ್ಯಕ್ಕೆ. ಅದು ನಿನ್ನ ಸಾಮರ್ಥ್ಯಕ್ಕೆ ಆದರೆ ನಿನ್ನ ಮುಂದೆ ನಿಂದವ ಅರುಣಾಸುರ. ಯಾರ ನೀನು? ಬಾ ಮುಂದೆ. ಸಾಧಿಸಿದ ಗುರು ಶುಕ್ರ ನುಡಿಮೆಯ ಪಡೆವೆ ಹಿಂದೆಡುತ್ತ ಎಂತಹ ಯುದ್ಧವಿದು! ನಾರಿಯೊಡನೆ ಕಾದಾಡಬಹುದೆಂದರೆ ಆಗದೆ ಹೋಯ್ತಲ್ಲವೇ? ನಾರಿ ಮುನಿದರೆ ಮಾರಿ ಎಂದು ಇಂದು ನಿಜವಾಯಿತು. ಆದರೆ ಏನು ಮಾಡೋಣ, ಇವಳೊಡನೆ ಗೆಲ್ಲಬೇಕು. ಹಾಗಾಗಿ ಇದ್ದರಲ್ಲ ನಮ್ಮ ಗುರು ಶುಕ್ರಾಚಾರ್ಯರು, ಅವರೊಡನೆ ಇದ್ದು ಬರಬಲಗಳನ್ನು ಪಡೆದು ತದನಂತರ ಇವಳೊಂದಿಗೆ ಗೆಲ್ಲುತ್ತೇನೆ. ಅಷ್ಟು ಮಾತ್ರವಲ್ಲ, ನಮ್ಮ ಎಲ್ಲಾ ವೀರರನ್ನು ಕೊಂದು ಬಂದೆಯ. ನಾನೇ ಕೊಂದದ್ದು. ಅದು ಕೂಡ ಯಾರನ್ನು? ಯಾರು? ಚಂಡ ಉಂಡರನ್ನು. ಹೋಗಲಿ. ರಕ್ತ ಬೀಜಾಸುರನನ್ನು ಕೊಂದು ಬಂದೆಯ. ನಿಜ. ಸಾಮಾನ್ಯರಲ್ಲ ಅವರು. ಕೊಂದಿರುವೆ ಆದರೆ ನೀನು ಕೂಡ ಸಾಮಾನ್ಯರಲ್ಲ. ಈಗಲೂ ಹೇಳುತ್ತಿದ್ದೇನೆ, ಏನದು? ನಿನ್ನದು ಮತ್ತೆ ನನ್ನ ಒಡೆಯನದ್ದು ಒಳ್ಳೆ ಸಂಬಂಧ. ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಕೊಂದು ಹಾಕುತ್ತೇನೆ. ಬಾ.
ನಿನ್ನನ್ನು ಬಯಸುವುದಕ್ಕಾಗಿ ಬೇರೆಯವರನ್ನು ಕಳುಹಿಸಿದೆ. ಸಂಧಾನ ಮುರಿದೆಯಾ? ಅವರನ್ನು ಕೊಂದೆಯ? ನನ್ನ ನೆಚ್ಚಿನ ತಮ್ಮನಾದಂತ ನಿಶುಂಭನನ್ನೇ ಕೊಂದೆಯ? ಕೊಂದವ ಸುಮ್ಮ. ಚಂಡ ಮುಂಡರ ಶಿರವನ್ನು ಸಂಡಾಡುವುದಕ್ಕಾಗಿ ಮಹಾಕಾಳಿ ಆದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭಾವಿಯಾಗಿ ಶುಂಭಾನಿಶುಭರ ಶಿರವನ್ನೇ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ. ಹೋಗು ಮಗನೇ, ನಾಕವನ್ನು ಹೇಳಿಕೋ. ಇನ್ನು ನಿನ್ನ ಈ ರೂಪವನ್ನು ಎಂತು ಕಾಣಿ ಮಗನೇ. ತಾಯಿಯನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆಂಬ ಆಶಾ ಗೋಪುರವನ್ನು ಕಟ್ಟಿಕೊಳ್ಳುವ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ಈ ರೂಪದಿಂದ ಸಿಗಲಾಗದು ಗಂಧ. ದ್ವಾಪಾರ ಯುಗದಲ್ಲಿ ಧರ್ಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಕೃಷ್ಣನಾಗಿಯೇ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರ್ಲಕ್ಷ್ಮಣ ಮಾತನಾಡ ದೈತ್ಯ ನನ್ನಲ್ಲಿ ಹೋರಾಡಿ ನನ್ನ ಹೇಡಿಯಂತೆ ಹೊಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಪರಮರಾಮಿಗೆ ಕಾಣಿಸಿಕೊಳ್ಳುತ್ತೇನೆ. ತಮಿಗರಿಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಶ್ರೀ ಕದಂಬ ವನವಾಸಿ ಎಂಬಂತಹ ಪುಣ್ಯ ಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅಂಥವರಿಗೆಲ್ಲರೂ ನಾವು ನಂಬಿಕೊಂಡು ಬಂದಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೆ ಮಹಾಗಣಪತಿ ದೇವರು ಸಕಲ ಸೌಖ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಆಶಿಸುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡಲು ಅಪ್ಪಣೆ ಅಂತೀವಿ. ಶ್ರೀಧರ